ತುಳು ರಂಗಭೂಮಿಗೆ ಹೊಸ ದೀಕಿದ ನಾಟಕಗಳನ್ನು ಕುರುಡು ಪ್ರಪಂಚದ ಅಂಗಲಪದ ಉರುಟು 15 ವರ್ಷದ ತುಂಬು ಪ್ರಾರಂಭ ನಚ್ಚಿನ ಮಧುಬಗೆರೆ ಕನ್ನಡಕ ಸಾರಥ್ಯದ ತುಡರ್ ಕಲಾವಿದರ ಕನ್ನಡಕ ನೆತ್ತ 15ನೇ ವರ್ಷದ ಸಂಭ್ರಮ ತುಡರ ಸಂಭ್ರಮದ ಪೊರ್ಲುದಲ್ಲಿ ನಮ್ಮ ಉಲ್ಲಪತ್ತೆ ಪಿಂಗ ರೀತಿ ಇಷ್ಟೇ ಮಾತಿನ ಮೂಕಿಡೆ ಎತ್ಕೊನೊಂದು ಇನಿತೆ ಬಯ್ಯದ ಲೇಸಿನ ಸುರುಮಲ್ಪರ್ನಿಗಳ ಮಾತಿನ ಅನೋಕಿನೊಂದು ಸುರುಕಾದ ಇನಿತೆ ಈ ತುಡರ ಸಂಭ್ರಮ 2025 ಈ ಲೇಸಿನ ಮುದಿಪನ ಮಂತ್ರಿಗೆ ನಮ್ಮ ಒಟ್ಟುಗೂಲೇರು ತುಳು ರಂಗಭೂಮಿದ ನಾಟಕ ಬೊಕ್ಕ ಸಿನಿಮಾ ರಂಗದ ತೇಕಿನ ಬದಲ ಮತ್ತು ಕುರಿತು ಅವೇತೋ ಕಲಾ ತಂಡಗಳಿಗೆ ಪ್ರೋತ್ಸಾಹದಾಯಕರಾದ ತುಳು ರಂಗಭೂಮಿದ ಮಾಮಲ್ಲ ಶಕ್ತಿಯಾದ ಒಂದು ದಿನ ಶ್ರುತ ವಿಜಯಕುಮಾರ್ ಕೋಡಿಯಲ್ ಬೆಲ್ಲ ಒಟ್ಟುಗೂಲೇರು ಸರಿ ನನ್ನ ಪ್ರೀತಿಪೂರ್ವಕವಾಗಿ ಲೇಸದಲ್ಲಿ ಚಾವಡಿಗೆ ಮೋಕೆಡಿಗೆ ಎತ್ಕೊಳೋದಿಲ್ಲ ಅಲ್ಲಿನ ಮಧುಬಗೆರೆ ಕನ್ನಡಕ ಮೇಲೆ ವೇದಿಕೆಗೆ ತುಂಬಿರು ಪಣದ ಏನೋದಿಲ್ಲ ಅಂಚನೆ ಈಗ ಈ ಲೇಸದ ಕುಕ್ಕರ್ನ ವಹಿಸಿಕೊಂಡಿಗೆ ಪುನರ್ ಅಗಲಿ ಎಂಟರ್ಪ್ರೈಸಸ್ ಸಮೂಹ ಸಂಸ್ಥೆ ಸುರತ್ಕಲ್ ಬುಕ್ಕ ಕುಡ್ಲ ನಿತ್ತ ಮಾಲಕಿರಾದಿ ಪುನಂಚಿನ ಅಗಲಿ ರಾಘವೇಂದ್ರ ಅವಸರ ನಾನು ಮೋಕೆಡು ಈ ಕಾರ್ಯಕ್ರಮದ ಮಿತ್ತ ಚವಾಡಿಗೆ ಮೋಕೆಡು ನಿತ್ತೊಂದಿಲ್ಲ ಇಂಥ ಈ ಕಾರ್ಯಕ್ರಮಗಳು ಮಲ್ಲ ಬೆನ್ನೇರಾದ ಪಾಲು ಪಡೆದರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಊರ್ವಚ್ಚಿಗೆ ನಿತ್ತ ಮುಕ್ತೇಶ್ವರಾದಿ ಪುನಂಚಿನ ಶ್ರೀಮತಿ ಲಾವಣ್ಯ ವಿಶ್ವಾಸ್ ದಾಸ್ ಮೇಡಮ್ ವಿನಯನ ಪ್ರೀತಿಪೂರ್ವಕವಾದ ಈ ಲೇಸದ ಚವಾಡಿಗೆ ಎತ್ಕೊಳ್ಳೋದಿಲ್ಲ ಅಂಚನೆ PM ಶ್ರೀ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ದಕ್ಷಿಣ ಕನ್ನಡ ಜಿಲ್ಲೆ ಬುಡಿಪುರದ ಪ್ರಾಂಶುಪಾಲರಾದ ನಂತರ ಶ್ರೀ ಪಿ ರಾಜೇಶ್ ಸರ್ ಹಿರಣ್ಯಯಾನ ಲೇಸಿದ ಚಾವಡಿಗೆ ಮೋಕಿಡಿ ಎತ್ಕೊಳ್ಳೋದಿಲ್ಲ ಅಂಚನೆ ನಾಲ್ಕು ಬಿಲಿಯನ್ಗಳು ನಾವು ಒಟ್ಟುಗು ಸೇರಿದ ಬುಲ್ಲೇರು ದಯಮತ್ತದ ಮಧುಬಗೆರೆ ಕನ್ನಡಕ ಇರ್ಲ ಈ ಉದ್ದೀಪನದ ಲೇಸಿದ ಒಟ್ಟು ಸೇರುವ ಪಡೆದ ವಿನಂತಿ ಮತ್ತೊಂದಿಲ್ಲ ಸನಾತನ ಸಂಸ್ಕೃತಿ ಮೇಳಸಿನ ಭವ್ಯ ಪರಂಪರೆತಿನ ತುಳುವ ಮಣ್ಣನ ಮಗು ಒಬ್ಬೆ ಲೇಸಲ ಇಟ್ಟೆ ಅವರು ನಾಡ ದೇವಿನ ಅನುಗ್ರಹ ಅಗತ್ಯಕ್ಕೆ ಅಂಚನೆ ಇನಿತ ಈ ಬಯ್ಯದ ಪುರ್ತದ ಈ ಲೇಸಲ ಇಟ್ಟೆ ಅವಡು ತುಡರ ಸಂಭ್ರಮ 2025 ಪುರುಡು ಕೋಡಿ ಎತ್ತಲು ಐತ ಒಟ್ಟುಗು ತುಡರ ಕಲಾವಿದರ ಕಲ್ಲಡ್ಕನ ನಾಟಕ ರಂಗಭೂಮಿ ಕುರುಪಿಲಕ ಆವಡ ಪಂಪಂಚನ ಅಂಗಲಪದ ಉರುಟು ಇನಿತ ಈ ಲೇಸದ ಸುರುಕಾದ ದೇವಿಯರಿನ ಸುಗಿಪುಂಡು ಮದ್ದು ಕೊರ್ರೆಗುಲೇರು ಕುಮಾರಿ ಚೈತನ್ಯ ವೀಕ್ಷಣ ಬೊಕ್ಕ ವನ್ಯ ಬಂದಿರುವಂತಹ ಎಲ್ಲ ಅತಿಥಿಯ ಪ್ರೇಕ್ಷಕರನ್ನ ತಮ್ಮೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡುವ ಮಾತೆ ಕರ್ತವ್ಯ ಈ ನಿಟ್ಟಿನಲ್ಲಿ ತುಡರ ಕಲಾವಿದರ ಕನ್ನಡಕ ಇದರ ಸಂಚಾಲಕರಾಗಿರುವಂತಹ ಶ್ರೀಯುತ ಮಧುಬಗೆರೆ ಕನ್ನಡಕ ಇವರು ಅತಿಥಿಗಳನ್ನು ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮದ ಔಚಿತ್ಯವನ್ನು ಅರ್ಥಪೂರ್ಣವಾಗಿ ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಾಡಬೇಕಾಗಿ ಅವರಲ್ಲಿ ವಿನಮ್ರತೆಯಿಂದ ವಿನಂತಿಸಿಕೊಳ್ತಾರೆ. ಬಂದು ನೆಲೆಸಿರುವಂತಹ ಎಲ್ಲ ಕಲಾವಿದರೇ, ಕಲಾ ಪೋಷಕರೇ, ಕಲಾಭಿಮಾನಿಗಳೇ, ತುಳು ಭಾಷೆ, ತುಳು ರಂಗಭೂಮಿಯನ್ನು ಬೆಳಗಿಸುವುದರ ಜೊತೆಗೆ ಗ್ರಾಮೀಣ ಪ್ರದೇಶದ ಹೊಸ ಪ್ರತಿಭೆಗಳನ್ನು ರಂಗಭೂಮಿಗೆ ಪರಿಚಯಿಸಬೇಕೆನ್ನುವ ಅಭಿಲಾಷೆಯಿಂದ 2012ರಂದು ಅಂದಿನ ಮೇಯರ್ ಗುಲ್ಜಾರ್ ಬಾನು, ಶ್ರೀ ಅಗ್ರೆ ರಾಘವೇಂದ್ರ ರಾವ್, ಶ್ರೀ ಉಮನಾಥ್ ಕೋಟ್ಯನ್ ಮೂಡಬಿದ್ರೆ ಮುಂತಾದ ಗಣ್ಯರ ಸಮಕ್ಷಮದಲ್ಲಿ ಮಂಗಳೂರು ಪ್ರಭುವನದಲ್ಲಿ ತುಡರ್ ಕಲಾ ತಂಡ ಹುಟ್ಟುಕೊಂಡಿತು. ತಂಡದ ಯುವ ಕಲಾವಿದರು ಅಭಿನಯಿಸಿದ ಮನಸ್ಸು ಎಡೆ ಇಬ್ಬಡು ಎಂಬ ಹೆಸರಿನ ನಾಟಕದ ಮೂಲಕ ತುಳು ರಂಗಭೂಮಿಯಲ್ಲೊಂದು ಹೊಸ ನಾಟಕ ತಂಡ ಉದಯವಾಯಿತು. ಆ ನಂತರದಲ್ಲಿ ಇನಿ ಅತ್ತನ ಎಲ್ಲ ಏರ ಉಲ್ಲೇರೆ ಈ ಇಲ್ಲದೆ ಕೊಪ್ಪರಿಗೆ, ಶಾಂತಿನಗರ ಸೆಕೆಂಡ್ ಕ್ರಾಸ್, ಅಕ್ಲಿಡಕ್ಕೆ ಹೀಗೆ ಸಾಲು ಯಶಸ್ವಿ ನಾಟಕಗಳು ತುಳು ರಂಗಭೂಮಿಯಲ್ಲಿ ತಂಡದ ಹೆಸರನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತಾ ಸಾಗಿತು. ನಾಟಕಗಳು ತುಳು ಭಾಷೆಯಲ್ಲಿ ಮಾತ್ರವಲ್ಲದೆ ಕುಂದಾಪುರ, ಚಿಕ್ಕಮಗಳೂರು ಮುಂತಾದ ಕಡೆ ಕನ್ನಡ ಭಾಷೆಗೂ ಅನುವಾದಗೊಂಡು ಹಲವಾರು ಪ್ರದರ್ಶನಗಳನ್ನು ಕಂಡಿತು. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಕುಂದಾಪುರ, ಚಿಕ್ಕಮಗಳೂರು, ಬೆಂಗಳೂರು, ಮುಂಬೈ ಸೇರಿದಂತೆ ಸಾವಿರಾರು ಪ್ರದರ್ಶನಗಳನ್ನು ನೀಡುವುದರ ಮೂಲಕ ತಂಡ ಸಾಗಿ ಬಂದ ನಡೆಯನ್ನು ತಿಳಿದಿರುತ್ತಾ ಸಾಗುತ್ತದೆ. ಹೊಸ ಪ್ರತಿಭೆಗಳನ್ನು ಹುಟ್ಟುಹಾಕಿ ಕಲಾರಂಗದಲ್ಲಿ ಭದ್ರ ಅಡಿಪಾಯವನ್ನು ಸೃಷ್ಟಿಸಿಕೊಡುವುದರಲ್ಲಿ ತುಡರ್ ಕಲಾವಿದರ ತಂಡ ಯಶಸ್ವಿಯಾಗಿತ್ತು. ಹಾಗಾಗಿ ಕರ್ನಾಟಕದ ರಾಜ್ಯದ ಕಿರುತೆರೆ ರಿಯಾಲಿಟಿ ಶೋಗಳ ಇತಿಹಾಸದಲ್ಲಿ ತುಡರ್ ಕಲಾ ತಂಡಕ್ಕೆ ವಿಶೇಷ ಸ್ಥಾನ. ಜಿ ಕನ್ನಡ ಕಾಮಿಡಿ ಕಿಲಾಡಿ ವೇದಿಕೆಗೆ ಮೊದಲ ಸೀಸನ್ ವಿಜೇತರಾದ
ಹಿತೇಶ್ ಕಾಪಿನಡ್ಕ, 2ನೇ ಸೀಸನ್ನಲ್ಲಿ ಧೀರಜ್ ನೀರ್ಮಾರ್ಗ, 3ನೇ ಸೀಸನ್ನಲ್ಲಿ ಯುವಶ್ರೀ ಮುಳುಗಿದ್ರೆ, 4ನೇ ಸೀಸನ್ನಲ್ಲಿ ಭವ್ಯ ಪುತ್ತೂರು ಇವರೆಲ್ಲರೂ ತಂಡದ ಕಲಾವಿದರು ಎನ್ನುವ ಹೆಮ್ಮೆಯಾಗಿದೆ. ಪ್ರತಿ ಸೀಸನ್ನಲ್ಲೂ ಕಲಾವಿದರನ್ನು ಕಾಮಿಡಿ ಕಲಾಡಿ ವೇದಿಕೆಗೆ ಹತ್ತಿಸಿದ ರಾಜ್ಯದ ಏಕೈಕ ತಂಡ ಅದು ತುಡಾರ್ ಕಲಾ ತಂಡ ಎನ್ನಲು ಹೆಮ್ಮೆ ಎನಿಸುತ್ತದೆ. ಕೇವಲ ನಾಟಕಗಳು ಮಾತ್ರವಲ್ಲ, ತೆಲಿಕೆದ ಕಮ್ಮೆನ ಎನ್ನುವ ಹಾಸ್ಯ ಕಾರ್ಯಕ್ರಮದ ಮೂಲಕ ಬೆಂಗಳೂರು, ಮುಂಬೈ ಸೇರಿದಂತೆ 100 ಪ್ರದರ್ಶನಗಳನ್ನು ತಂಡ ನೀಡಿದೆ. ಬಲೆ ಬಿಡಿಪಾಲೆ, ಕಾಮಿಡಿ ಪ್ರೀಮಿಯರ್ ಲೀಗ್ ಸೇರಿದಂತೆ ಹಾಸ್ಯ ಕ್ರಮಗಳಲ್ಲಿಯೂ ಭಾಗವಹಿಸಿ ಕಲಾಭಿಮಾನಿಗಳ ಮನಗೆದ್ದ ತಂಡ ತುಡಾರ್ ಕಲಾವಿದರು ಕನ್ನಡ. ನಾಟಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರ ಮೂಲಕ 2 ಬಾರಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಪ್ರಶಸ್ತಿಯನ್ನು ನಮ್ಮ ತಂಡ ಚಾಚಿಕೊಂಡಿದೆ. ಕೇವಲ ಕಲಾತ್ಮಕ ಚಟುವಟಿಕೆಗಳು ಮಾತ್ರವಲ್ಲದೆ ಕಲಾವಿದರ ಮತ್ತು ಸಮಾಜಮುಖಿ ಚಟುವಟಿಕೆಗಳಲ್ಲಿಯೂ ಅತಿ ಹೆಚ್ಚಾಗಿ ತನ್ನನ್ನು ತೊಡಗಿಸಿಕೊಂಡ ತಂಡವೆಂದರೆ ಅದು ತುಡಾರ್ ಕಲಾ ತಂಡ ಕನ್ನಡ. 2013ರಲ್ಲಿ ಚಿಕ್ಕ ಮಗುವಿನ ಹೃದಯ ಶಸ್ತ್ರಚಿಕಿತ್ಸೆಗೆ ಉಚಿತ ನಾಟಕ ಪ್ರದರ್ಶನ ನೀಡಿ ಅಲ್ಲಿ ಉಳಿಕೆಯಾದ ಹಣದಿಂದ ಆ ಮಗುವಿನ ಶಸ್ತ್ರಚಿಕಿತ್ಸೆಗೆ ಸ್ಪಂದಿಸುವುದರ ಮೂಲಕ ಪ್ರಾರಂಭವಾದ ಸಮಾಜ ಸೇವಾ ಚಟುವಟಿಕೆ ಮತ್ತೆಂದೂ ನಿಲ್ಲಲಿಲ್ಲ. ರಾಮಕೃಷ್ಣ ಮಿಷನ್ ಜೊತೆಗೆ ಸ್ವಚ್ಛ ಭಾರತ ಅಭಿಯಾನ್, ಬೀಚ್ ಸ್ವಚ್ಛತೆ, ಅಶಕ್ತರಿಗೆ ವೈದ್ಯಕೀಯ ಸೌಲಭ್ಯ, ಕಲಾವಿದರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ, ಕೊರೋನಾ ಸಮಯದಲ್ಲಿ ಸೈಬರ್ ಕೇಂದ್ರಗಳೆಲ್ಲ ಮುಚ್ಚಿರುವ ಸಮಯದಲ್ಲಿ ಎಲ್ಲ ಕಲಾವಿದರ ಮಾಹಿತಿ ಸಂಗ್ರಹಿಸಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ 327 ಕಲಾವಿದರಿಗೆ ತಲಾ 2,000 ರೂಪಾಯಿಯಂತೆ 6,54,000 ರೂಪಾಯಿ ಸರ್ಕಾರದಿಂದ ಧನ ಸಹಾಯ ಒದಗಿಸುವಂತ ಹೆಗ್ಗಳಿಕೆ ತುಡಾರ್ ಕಲಾ ತಂಡ. ಕೊರೋನಾ ಸಂದರ್ಭದಲ್ಲಿ 24x7 ಹೆಲ್ತ್ ಕೇರ್ ಸೆಂಟರ್ ಪ್ರಾರಂಭಿಸಿ ದಿನದ ಯಾವುದೇ ಸಮಯದಲ್ಲಿ ಕರೆ ಮಾಡಿದರೂ 30 ನಿಮಿಷಗಳ ಒಳಗಾಗಿ ಪ್ರತಿಯೊಬ್ಬರ ಮನೆಗೆ ಆಹಾರ ಕಿಟ್, ಔಷಧಿಗಳನ್ನು ಸರಬರಾಜು ಮಾಡಿ ಕಲಾವಿದರ ಕಷ್ಟಕ್ಕೆ ನಾವು ಸದಾ ಜೊತೆಗಿರುತ್ತೇವೆ ಎನ್ನುವ ಧೈರ್ಯ ತುಂಬಿದ್ದು ಇದೇ ತುಡಾರ್ ಕಲಾವಿದರು ತಂಡ. ಗುರುವಂದನ ಕಾರ್ಯಕ್ರಮ, ಅಶಕ್ತ ಕಲಾವಿದರಿಗೆ ಧನ ಸಹಾಯ, ಹೊಸ ಸಾಧಕ ಪ್ರತಿಭೆಗಳಿಗೆ ಸನ್ಮಾನ, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ತಂಡ ಹೆಮ್ಮೆಯಿಂದ ನಡೆಸುತ್ತಾ ಬಂದಿದೆ. ಅದೆಷ್ಟೋ ಬಾರಿ ಆಯುಷ್ಮಾನ್ ಭಾರತ್ ಜತೆಗೆ ಸೇರಿಕೊಂಡು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಅಶಕ್ತ ಕಲಾವಿದರಿಗೆ ಆಯುಷ್ಮಾನ್ ಜಿಲ್ಲಾ ಕೋಆರ್ಡಿನೇಟರ್ ಜಗನ್ನಾಥ್ ಶಿರ್ರಾಲ್ ಅವರ ಸಲಹೆಯಂತೆ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆ ಒದಗಿಸಿ ರೋಗಿಗಳ ಪಾಲಿಗೆ ಭರವಸೆ ತುಂಬಿದ ತಂಡ ತುಡಾರ್ ಕಲಾ ತಂಡ. ರಕ್ತದ ಅವಶ್ಯಕತೆ ಇರುವ ಅದೆಷ್ಟು ಜನರಿಗೆ ರಕ್ತದಾನ ಮಾಡುವ ಮೂಲಕ ತಂಡ ಸಂಜೀವಿನಿಯಾಗಿದೆ. ಸಮಾಜದ ಮಕ್ಕಳಿಗಾಗಿ ಬಾಲ ತುಡಾರ್ ಎಂಬ ವಿನೂತನ ಕಾರ್ಯಕ್ರಮದ ಮೂಲಕ ಮಕ್ಕಳ ಮಾನಸಿಕ ಬೌದ್ಧಿಕ ವಿಕಸನಕ್ಕಾಗಿ ಉಚಿತ ಶಿಬಿರಗಳನ್ನು ಹಮ್ಮಿಕೊಂಡಿದೆ. ಮಕ್ಕಳಿಗಾಗಿ ತುಡಾರ್ ರಂಗ ಅಧ್ಯಯನ ಕೇಂದ್ರ ಕಲ್ಲಡ್ಕ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಸ್ಥಳೀಯ ಮಕ್ಕಳಿಗೆ ಯಕ್ಷಗಾನ, ನಾಟಕ, ನೃತ್ಯ ಇತ್ಯಾದಿ ತರಬೇತಿಗಳನ್ನು ನೀಡಿದ್ದಲ್ಲದೆ ಅವರನ್ನು ಇಂದು ಪ್ರತಿಭಾವಂತ ಕಲಾವಿದರನ್ನಾಗಿಸಿದ ಕೀರ್ತಿ ತುಡಾರ್ ಕಲಾ ತಂಡ. ರಂಗಪಯಣದ ಹೆಜ್ಜೆಗಳು ನಿಲ್ಲುತ್ತಿಲ್ಲ, ಸಮಾಜ ಸೇವೆಯ ಉತ್ಸಾಹ ಬಸವಡಿಯುತ್ತಿಲ್ಲ, ಅದು ಧ್ವನಿ ವರಿಯದೆ ಸಾಗುತ್ತಿದೆ. ಅದಕ್ಕೆ ಸಾಕ್ಷಿ ಇಂದಿನ ಬೃಹತ್ ರಕ್ತದಾನ ಶಿಬಿರ. ಇನ್ನು ಮುಂದೆ ಯಾವುದೇ ಕಲಾವಿದರು, ನಾಗರಿಕರು ತುರ್ತು ರಕ್ತದ ಅಗತ್ಯ ಬಂದಾಗ ತುಡಾರ್ ಕಲಾ ತಂಡಕ್ಕೆ ಕರೆ ಮಾಡಿ ರಕ್ತದ ಏರ್ಪಾಡನ್ನು ನಾವು ಖಂಡಿತವಾಗಿ ಮಾಡಿಕೊಡುತ್ತೇವೆ ಎನ್ನುವ ಭರವಸೆಯೊಂದಿಗೆ ಸಾಗಿ ಬಂದ ದಾರಿ ಕಡಿಮೆ, ಸಾಗಬೇಕಾಗಿರುವುದು ಇನ್ನೂ ಬಹಳಷ್ಟಿದೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತಷ್ಟು ದೂರ ಸಾಗುವ ಅಭಿಲಾಷೆಯೊಂದಿಗೆ ನನ್ನ ಪ್ರಾಸ್ತಾವಿಕ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ತುಳುನಾಡು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಮ್ಮೊಂದಿಗಿದ್ದಾರೆ ಅಗರಿ ಎಂಟರ್ಪ್ರೈಸಸ್ ಸಮೂಹ ಸಂಸ್ಥೆಗಳ ಮಾಲಕರಾದಂತಹ ಶ್ರೀಯುತ ಅಗರಿ ರಾಘವೇಂದ್ರ ರಾವ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆ ಇದ್ದಾರೆ ರಂಗಭೂಮಿ ಚಲನಚಿತ್ರ ನಿರ್ದೇಶಕರು, ತುಳು ರಂಗಭೂಮಿಯ ಬದಲಾವಣೆಯ ಹರಿಕಾರ ಶ್ರೀ ವಿಜಯ್ ಕುಮಾರ್ ಕೊಡಿಯಲ್ ಬೈ ಇವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಪ್ರಾಂಶುಪಾಲರು PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ದಕ್ಷಿಣ ಕನ್ನಡ ಜಿಲ್ಲೆ ಮುಡಿಪು, ಇದರ ಪ್ರಾಂಶುಪಾಲರು ಶ್ರೀ ಪಿ ರಾಜೇಶ್ವರ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಚಿಲ್ವಿ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ.
ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಅಗರಿ ಎಂಟರ್ಪ್ರೈಸ್ ಸಮೂಹ ಸಂಸ್ಥೆಗಳು ಮಂಗಳೂರಿನ ಮಾಲಕರು ಆಗಿರುವಂತಹ ಶ್ರೀ ಅಗರಿ ರಾಘವೇಂದ್ರ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಧೀರಜ್ ನಿಗಮಾರ್ಗ ಇವರು ಶಾಲ್ ಹಾಕಿ ಕಾರ್ಯಕ್ರಮದ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಅದೇ ರೀತಿ ಮತ್ತೊಬ್ಬ ಮುಖ್ಯ ಅತಿಥಿ ನಮ್ಮ ಜೊತೆಗೆ ಇದ್ದಾರೆ. PM ಶ್ರೀ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಇದರ ಪ್ರಾಂಶುಪಾಲರಾಗಿರುವ ಗೌರವಾನ್ವಿತ ಶ್ರೀ P. ರಾಜೇಶ್ ಸರ್ ತಮ್ಮನ್ನು ಕೂಡ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಸುಧನ್ವಾ ಅವರು ಈ ರಾಜೇಶ್ ಅವರಿಗೆ ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ನಾನು ವಿನಂತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿವಿಧ ಸಂಘ ಸಂಸ್ಥೆ ವಿವಿಧ ನಾಟಕ ತಂಡಗಳ ಕಲಾವಿದರುಗಳನ್ನ ತುಡರ್ ಕ್ರಿಯೇಷನ್ನ ಕಲಾವಿದರುಗಳನ್ನ ಪತ್ರಕರ್ತ ಮಿತ್ರರನ್ನ ಬಂದಿರುವಂತಹ ಬಂಧುಗಳೆಲ್ಲರನ್ನ ಕೂಡ ಪ್ರೀತಿಪೂರ್ವಕವಾಗಿ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಸಂಸ್ಥೆಯಾಗಿ ಕೂಡ ಎತ್ತರಕ್ಕೆ ಬೆಳೆದು ನಿಂತಿದೆ. ಪ್ರತಿ ವರ್ಷ ತಮ್ಮ ತುಡದ ಸಂಭ್ರಮವನ್ನು ಆಚರಿಸಿಕೊಂಡು ಬರ್ತಿದ್ದು 13ರ ಹೊಸ್ತಿಲಲ್ಲಿ ನಿಂತಿದ್ದೇವೆ. ಈ ದಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿಕೊಟ್ಟಿರುವಂತಹ ಶ್ರೀ ವಿಜಯಕುಮಾರ್ ಕೋಡಿಯನ್ಪೈ ಉದ್ಘಾಟಕ ನೆಲೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವ ನಂತರ ಶ್ರೀಯುತ ರಾಘವೇಂದ್ರ ಅಗರಿ ರಾಘವೇಂದ್ರ ಅಂಚನೆ P. ರಾಜೇಶ್ ತಂಡದ ನಿರ್ದೇಶಕಿ ಮಧು ಬಂಗೇರ ಕನ್ನಡಕ ಅಂಚನೆ ತುಡರ್ ಕಲಾವಿದರು ತಂಡದ ಕಲಾವಿದರಿಗೆ ಸೇರಿನ ಪೂರ ತುಡರ್ ಕಲಾವಿದರ ಅಭಿಮಾನಿ ಬಂಧುಗಳಿಗೆ ಸೊಲ್ಮನೆಯನ್ನು ಸಂದರ್ಭದಲ್ಲಿ ತುಡರ್ ಸಂಭ್ರಮದ 13ನೇ ಸಂಭ್ರಮಕ್ಕೆ ಅಭಿನಂದನೆಗಳು. ತುಳು ರಂಗಭೂಮಿಗೆ ತುಡರ್ ಕಲಾವಿದರು ಕಾಮಿಡಿ ಶೋದ ವೇದಿಕೆಗೆ ಮಸ್ತ್ ಕಲಾವಿದರನ್ನು ಅರ್ಪಣೆ ಮಾಡಿನಕಲು ಅಂಚನೆ ರಂಗಭೂಮಿಗೆ ಮಸ್ತ್ ಹೊಸ ಕಲಾವಿದರನ್ನು ಪರಿಚಯ ಮಾಡಿನಕಲು ಐದಿನ ಹೆಚ್ಚಾದ ಮಧು ಬಂಗೇರ ಕನ್ನಡಕ ಮೇಲೆ ರಂಗಭೂಮಿದ ಕಲಾವಿದರಿಗೆ ಅಶಕ್ತ ಕಲಾವಿದರಿಗೆ ಒವೇ ಕಲಾವಿದರಿಗೆ ಕಷ್ಟ ಬಂದಾಗಲ ಬಲ್ತೊಂದು ಬತ್ತು ದಾಖಲೆಗೆ ಸಾಕಾರ ಕೊಡ್ತಿನಾರು. ದಕ್ಷಿಣ ಕನ್ನಡ ಪಕ್ಕ ಉಡುಪಿ ಜಿಲ್ಲೆ ಕಾಸರಗೋಡದ ಕಲಾವಿದರನ್ನು ಪೂರ ಒಟ್ಟು ಮಲ್ಪುನಂಚಿ ಮಧು ಬಂಗೇರ ಕನ್ನಡಕನ ಪಾಲು ಮಸ್ತು ಅಂಚನೆ ನಾಟಕಗಳಿಗೆ ರಂಗಭೂಮಿಗೂ ಒಂದು ತೊಂದರೆ ಬಂದಾಗ ಮಧು ಬಂಗೇರ ಕನ್ನಡಕ ಜೊತೆಗೆ ಬತ್ತದ ಕೈ ಸೇರೋದು ಅವೇನು ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಎಗಳಿಗೆ ಮಲ್ಲ ಸಹಕಾರ ಕೊಡ್ತೇನೆ. ಈ ತಂಡದ ಗಾಳಿಪಟ ನಾಟಕ 13ನೇ ವಾರ್ಷಿಕ ಉತ್ಸವದ ಸಂಭ್ರಮದ ನಿಮಿತ್ತ ಈ ಪ್ರಯೋಗ ಆದ ಸಾಮಾಜಿಕ ಸೇವೆ ಅಂಚನೆ ರಕ್ತದಾನ ಶಿಬಿರ ವೈದ್ಯಕೀಯ ಸೇವೆ ಬೇರೆ ಬೇರೆ ರೀತಿಯ ಸಮಾಜ ಸೇವಾ ಕಾರ್ಯಗಳನ್ನು ಮತ್ತೊಂದು ವೈದ್ಯನ ತುಡರು ತಂಡಕ್ಕೆ ಮಸ್ತ್ ಅಭಿನಂದನೆಗಳು ಅರ್ಪಣೆ ರೀತಿ ಪನ್ನಗ ಸಾಧಿಸಿದಿನಂಚಿನ ಕಡಿಮೆ ಸಾಧಿಸಿದ ಉಪ್ಪುನಂಚಿನ ಮಸ್ತುಂಡು ಅಂಡ 13 ವರ್ಷದ ಸಾಧನೆ ಮಾಡಿನ ತುಡರ್ ತಂಡ ಮಸ್ತುಂಡು. ಅದಕ್ಕೆ ನನ್ನವರ ಅಭಿನಂದನೆಯನ್ನು ಸಲ್ಲವೆ. ಗಾಳಿಪಟ ನಾಟಕಕ್ಕೆ ನಿರ್ದೇಶನ ಬಂದೇನ ಪುದರ್ ಪಾಡ್ಡೆ ಎನ್ನ ಪಾಲು ದಾಲ ಹೆಜ್ಜಿನಕ್ಕೆ ಎನ್ನ ಆರೈಕೆ ಮಾತ್ರ ಉಪ್ಪನು ಅಂಡ ಎನ್ನಲ್ಲ ಒಂದು ಐಟು ಪಾಲನ್ನು ದೀವೊಂದು ಎನ್ನ ಆರೈಕೆಯನ್ನು ಪತ್ತೊಂದು ಈ ನಾಟಕನ ಯಶಸ್ಸಿದಂಚಿ ಕೊಣತಿರು ಐಕೆ ಅನ್ನಕ್ಕೆ ಅಭಾರಿಯಾದಿಲ್ಲ. ಇಡೀ ಪ್ರದರ್ಶನ ಆದರೆ ಈ ನಾಟಕ ಯಶಸ್ವಿಯಾದ ನನ್ನಂತ ತುಳು ರಂಗಭೂಮಿಗೆ ಮಸ್ತ್ ಪ್ರದರ್ಶನ ತುಳು ತುಡರ ಸಂಭ್ರಮ ಆಯ್ತು ಬೇಗ 25ನೇ ವರ್ಷದಂಚಿ ಪದ್ಯಪಾಠ ಈ ಸಂದರ್ಭದಲ್ಲಿ ಎಡ್ಡೆಪ್ಪನ ಬಯಕಿದೆ ಎಲ್ಲ 2 ಮಾತುಗಳನ್ನು ಮುಗಿದ ಸೊಲ್ಲ ಪೂರಾದ ಅಹರ್ನಿಶಿಯಾದ
ಬೇಲೆ ಬೇದೊಂದು ಪುನಂಚಿನ ಶ್ರೀಯುತ ಸತೀಶ್ ರೆಡ್ಡಿ ವಾಡಿಗ ಮುಂಟ್ಕೂರು ಸರಿನೇ ಪ್ರೀತಿಪೂರ್ವಕವಾದ ಈ ಚಾವಡಿದ ಬಿದ್ದು ಲೆಕ್ಕಿದ್ದು ಸನ್ಮಾನದ ಪೀಠಕ್ಕೆ ಬರಲು ಪಡೆದ ಜನರ ವಿನಂತಿ ಮತ್ತೊಂದು ಮಂತ್ರಿಗಳು ನಮಸ್ಕಾರ. ಸತೀಶ್ ದೇವಾಡಿಗ, ಸುಂದರ ದೇವಾಡಿಗ ಹಾಗೂ ವಸಂತಿ ದೇವಾಡಿಗ ಇವರ ಸುಪುತ್ರನಾಗಿ ಜನಿಸಿದ ಇವರು ಬಾಲ್ಯದ ಜೀವನವನ್ನು ಹಾಗೆಯೇ ದ್ವಿತೀಯ PUC ವರೆಗಿನ ವಿದ್ಯಾಭ್ಯಾಸವನ್ನು ತನ್ನ ಹುಟ್ಟೂರಿನಲ್ಲಿ ಸಂಪೂರ್ಣಗೊಳಿಸಿ BA ಪದವಿಯನ್ನು ಸಿದ್ಧಾರ್ಥ ಕಾಲೇಜ್ ಚರ್ಚ್ ಗೇಟ್ ಮುಂಬೈ ಇಲ್ಲಿ ಪೂರ್ಣಗೊಳಿಸಿದರು. ಹಲವಾರು ಸಂಸ್ಥೆಗಳಲ್ಲಿ ಉನ್ನತ ಉದ್ಯೋಗವನ್ನು ನಡೆಸುತ್ತಾ ಕಲಾವಿದರಿಗಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ವಾರ್ಷಿಕ ಕಾರ್ಯಕ್ರಮದಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿದರು. ಕಿರುತೆರೆ ಧಾರಾವಾಹಿಗಳ ಹರಹರ ಮಹಾದೇವ್, ಶನಿ, ವಿಷ್ಣು, ದಶಾವತಾರ ಎನ್ನುವ ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿದ ಕೀರ್ತಿ ಇವರದು. ಕಲಾವಿದ ಮಾತ್ರವಲ್ಲದೆ ಕಲಾ ಪೋಷಕರಾಗಿ ಕಲಾವಿದರ ಅಭಿಮಾನಿಯಾಗಿ ಹಲವಾರು ಕಲಾವಿದರನ್ನು ಬೆಳೆಸಿದವರು. ತಮ್ಮ ಕೆಲಸದ ಬಿಡುವಿನ ಸಮಯದಲ್ಲಿ ಮುಂಬೈ ನಗರಿಯು ನಮ್ಮೂರ ತುಳು ಕಲಾವಿದರಿಗೆ ನೃತ್ಯ ನಿರ್ದೇಶಕರಾಗಿ ಹಾಗೂ ಹಲವಾರು ಕಿರು ನಾಟಕಗಳಿಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಅದೆಷ್ಟೋ ಕಲಾವಿದರನ್ನು ರಂಗವೇದಿಕೆಗೆ ಪರಿಚಯಿಸಿದ್ದಾರೆ. ಓರ್ವ ಕಲಾವಿದನಾಗಬೇಕಾದರೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರು ಅಗತ್ಯ. ಮುಂಬೈಯಲ್ಲಿ ನೆಲೆಸಿದರೂ ಕೂಡ ಊರವರಲ್ಲಿ ಅದೆಷ್ಟೋ ಕಲಾವಿದರಿಗಾಗಿ ಪ್ರೋತ್ಸಾಹವನ್ನು ನೀಡಿ ಅವರು ಕಾಲೇಜಿನಲ್ಲಿ ಮುಂದೆ ಬರುವಂತಹ ಎಲ್ಲರನ್ನೂ ಪ್ರೇರೇಪಿಸಿದ್ದಾರೆ. ಶ್ರೀಯುತರಿಗೆ ತಾವು ನಂಬಿದ ದೈವ ದೇವರುಗಳು ಇನ್ನೂ ಹೆಚ್ಚಿನ ಕಲಾ ಸೇವೆಯನ್ನು ಮಾಡುವ ಹಾಗೂ ಕಲಾವಿದರನ್ನು ಬೆಳೆಸುವ ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಗಣ್ಯರ ಸಮ್ಮುಖದಲ್ಲಿ ತುಡರ್ ಕಲಾವಿದರ ತುಡರ್ ಸಂಭ್ರಮ 2025 ಈ ಸುಸಂದರ್ಭದಲ್ಲಿ ತುಡರ್ ಕಲಾ ಪ್ರೋತ್ಸಾಹಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಸಂಚಾಲಕರು ಹಾಗೂ ಸರ್ವ ಕಲಾವಿದರು ತುಡರ್ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಂಡು ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. 13ನೇ ವರ್ಷದ ತುಡರ್ ಸಂಭ್ರಮದ ಸನ್ಮಾನ ಗೌರವ. ಸಂಜನಾ ಛಲವಾದಿ ಇವರ ಹುಟ್ಟೂರು ಕಾರವಾರದ ದಾಂಡೇಲಿ. ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುವುದರೊಂದಿಗೆ ಆರಂಭವಾದ ಬದುಕಿನ ಪಯಣ ಮುಂದುವರಿದು ಮಂಗಳೂರಿನಲ್ಲಿ ನೆರೆಯುವಂತೆ ಮಾಡಿತು. 2018ರಲ್ಲಿ ಮೊದಲ ಮಂಗಳಮುಖಿ ರಾಷ್ಟ್ರೀಯ ಲಗೋರಿ ಚಾಂಪಿಯನ್ಶಿಪ್ ರಾಯಭಾರಿಯಾಗಿರುತ್ತಾರೆ. ಮಂಗಳೂರಿನಲ್ಲಿ ನಡೆದ ಮಂಗಳಮುಖಿಯರ ಸೌಂದರ್ಯ ಸ್ಪರ್ಧೆಯಲ್ಲಿ ಪರಿವರ್ತನಾ ಡ್ಯಾನ್ಸ್ ಕ್ವೀನ್ ಪ್ರಶಸ್ತಿ ತನ್ನ ಮುಡಿಗೇರಿಸಿಕೊಂಡಿರುತ್ತಾರೆ. ಜೀವನ ನಿರ್ವಹಣೆಗೆ ಹೋಟೆಲ್ನಲ್ಲಿ ಕ್ಯಾಶರ್ ಆಗಿ ಕೆಲಸ ನಿರ್ವಹಿಸಿರುವುದು ಇವರ ಬದುಕಿನ ಇನ್ನೊಂದು ಮಗ್ಗಲು. ಮತ್ತೊಂದು ಸಾಧನೆ ಎಂಬಂತೆ 2020ರಲ್ಲಿ ಬದುಕು ಸಾಗಿದ ಬಾರ್ಡರ್ ತುಳು ಕಿರುಚಿತ್ರದಲ್ಲಿ ಅಭಿನಯಿಸಿರುವುದು ತಮ್ಮೊಳಗಿನ ಕಲಾ ಪ್ರತಿಭೆಗೆ ಸಾಕ್ಷಿಯಾಗಿದೆ. 2021ರಲ್ಲಿ ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ ಚುನಾವಣೆಯ ಇತಿಹಾಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವುದು ಸಾಧನೆಯ ಹಾದಿಯಾಗಿದೆ. 2022ರಲ್ಲಿ ಗಿಲ್ಕಿ ಕನ್ನಡ ಚಲನಚಿತ್ರದಲ್ಲಿ ಅಭಿನಯಿಸಿದ್ದು ಇವರು ಇಂಟರ್ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಶಾರ್ಟ್ ಫಿಲ್ಮ್
ಬೃಹತ್ ನಲ್ಲೆ ಚಿತ್ರದ ಪಾತ್ರಕ್ಕಾಗಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿರುತ್ತೆ. 2023ರಲ್ಲಿ ಪರಮೇಶ್ವರಿ ತುಳು ನಾಟಕದಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿರುತ್ತಾರೆ. ಬದುಕನ್ನೇ ನಲುಗಿಸಿದ ಕೊರೋನಾ ಸಂದರ್ಭದಲ್ಲಿ ಮಂಗಳೂರಿನ ವಿವಿಧೆಡೆ ಸುಮಾರು 250 ಮಂದಿ ನಿರಾಶ್ರಿತರಿಗೆ ಊಟವನ್ನು ಹಂಚಿರುವುದು ಇವರ ಕಷ್ಟಕ್ಕೆ ಮರುಗುವ ಮನಸ್ಸನ್ನು ಸ್ಪಷ್ಟಪಡಿಸುತ್ತದೆ. ಈ ರೀತಿಯ ಸಮಾಜ ಸೇವೆಯನ್ನು ಗುರುತಿಸಿ ಹಲವಾರು ಸಂಘಟನೆಗಳು ಅವರನ್ನು ಸನ್ಮಾನಿಸಿರುವುದು ಆನಂದದ ವಿಚಾರವಾಗಿದೆ. 2025ರಂದು ಹೊಸದುರ್ಗ ಘಟಕ ಚಿತ್ರದುರ್ಗ ಜಿಲ್ಲಾ ವತಿಯಿಂದ ಪುನೀತ್ ರಾಜ್ಕುಮಾರ್ ಸವಿನೆನಪಿಗಾಗಿ ಕಲ್ಯಾಣ ಕರ್ನಾಟಕ ವೇದಿಕೆ ಚಿತ್ರದುರ್ಗ ಜಿಲ್ಲಾ ಘಟಕ ವತಿಯಿಂದ ಸಮಾಜ ಸೇವಾ ಕಲಾರತ್ನ ರಾಜ್ಯ ಪ್ರಶಸ್ತಿ ದೊರಕಿರುವುದು ಕೂಡ ಇವರ ಸಾಧನೆಯ ಹಾದಿ. ಪ್ರಸ್ತುತ ಮಂಗಳೂರಿನಲ್ಲಿ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಸಮಾಜ ಸೇವಕಿಯಾಗಿ ಬ್ಯೂಟಿಷಿಯನ್ ಆಗಿ ಕಾರ್ಯನಿರ್ವಹಿಸುವ ಸಂಜನಾ ಛಲವಾದಿಯವರ ಬದುಕು ಎಲ್ಲರಿಗೂ ಸ್ಫೂರ್ತಿಯಾಗಿ ಇವರಿಗೆ ದೇವರು ಕಲಾಮಾತೆ ಇನ್ನಷ್ಟು ಅವರು ಸಾಧನೆ ಮಾಡುವ ಹಾದಿಯಲ್ಲಿ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ತುಡರ್ ಕಲಾವಿದರು ತುಡರ್ ಸಂಭ್ರಮ 2025ರ ಕಾರ್ಯಕ್ರಮದಲ್ಲಿ ಗಣ್ಯರ ಸಮ್ಮುಖದಲ್ಲಿ ತುಡರ್ ಕಲಾ ಸಾಧಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ಹೆಸರಿನಲ್ಲಿರುವಂತೆ ಸಾಷ್ಟಾಂಗ ನಮಸ್ಕಾರಗಳು. ಹಾಗೆ ಮುಂದೆ ಕುಂತಿರುವಂಥ ನನ್ನ ಅಣ್ಣ ತಮ್ಮಂದಿರೇ, ಹಾಗೆ ಅಕ್ಕ ತಂಗಿಯರೇ, ಹಾಗೆ ನನ್ನ ಗುರುಗಳು ಕಾಜಲ್ ನಮ್ಮ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ತೇನೆ. ತುಂಬಾ ಖುಷಿ ಆಗ್ತಾ ಉಂಟು. ಎತ್ತರಕ್ಕೆ ಬೆಳಿಬೇಕಂತಂದು ಆಸೆ ಇರುತ್ತೆ, ಬಟ್ ಬೆಳೆಸೋರು ಇರಲ್ಲ. ಯಾರ್ಯಾರಿಗೂ ಬೆಳೆಸಲ್ಲ, ಬಟ್ ನಮ್ಮ ಸತ್ ನಾವೇ ಬೆಳಿಬೇಕು. ಬಟ್ ಒಂದು ಖುಷಿ ಆಗುತ್ತೆ, ಏನಪ್ಪ ಅಂದರೆ ಮಂಗಳಮುಖಿಯಾಗಿ ಹುಟ್ಟಿರೋದ್ರೆ ನಮ್ಮ ತಪ್ಪ ಅಂತ. ನಮ್ಮ ಮಂಗಳಮುಖಿಯಾಗಿ ಹುಟ್ಟಿದ್ದು ನಮ್ಮ ತಪ್ಪಲ್ಲ, ಬಟ್ ನಾವು ಸಾಧಿಸಿ ತೋರಿಸ್ಬೇಕು, ಛಲದಿಂದ ನಾವು ಮುಂದೆ ಬರಬೇಕು. ಹಾಗೆ ಯಾರು ಕೂಡ ನಮಗೆ ಪ್ರೋತ್ಸಾಹಿಸಲ್ಲ. ನಾವು ಮಾಡಿರೋ ಗುರಿ, ನಾವು ಮಾಡಿರೋ ಹಾದಿ ಅದನ್ನು ನಮ್ಮನ್ನು ಬೆಂತಟ್ಟಿ ಚಲಿಸುತ್ತೆ. ಸೊ ಇವತ್ತು ನಾವು ಕೂಡ ಬೆಳೀತಾ ಇದ್ದೀವಿ. ಹಾಗೆ ತುಡರ್ ತಂಡ ನಮಗೆ ತುಂಬಾ ಒಂದು ಖುಷಿ ಆಗ್ತಾ ಇದೆ. 13ನೇ ವರ್ಷದಿಂದ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲಿ ಕೂಡ ನಮ್ಮ ಮಂಗಳಮುಖಿಯರಿಗೆ ಒಬ್ಬ ಸಾಧಕಿ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂದರೆ ಇವತ್ತು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಗಾಡ್ ಬ್ಲೆಸ್ ಯು. ತುಂಬ ಅವ್ರಿಗೆ ಇನ್ನೂ ಹೆಚ್ಚು ಮಟ್ಟಿಗೆ ಬೆಳೀಲಿ. ಹಾಗೆ ಕಲಾವಿದರನ್ನು ಬೆಳೆಸ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ನಾವು ಕೂಡ ಒಬ್ಬ ಕಲಾವಿದೆ, ನಟಿಯಾಗಿ ಅಂತ ನಮ್ಮನ್ನು ಗುರುತಿಸಿ ಸನ್ಮಾನಿಸಲಿಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಈ ವೇದಿಕೆಗೆ ಅವರ ಸಾಧನೆಯ ಕಾರಣದಿಂದ ಆಹ್ವಾನಿಸಿಕೊಂಡು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಕಾಜಲ್ ಮೇಡಮ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ತುಡರ್ ಕಲಾ ಸಾಧಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸಾಧನೆಯ ಹಾದಿಯಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಇವರ ಪರಿಚಯವನ್ನು ನಮ್ಮ ಮುಂದಿಡಲಿಕ್ಕಿದ್ದಾರೆ ಶ್ರೀಮತಿ ಮಂಜುಳಾ ಜನಾರ್ದನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾಜಲ್ ಬಗ್ಗೆ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಕಾಜಲ್ ಹೀಗೆ ಪರಿಚಯ ಇಲ್ಲ, ನನ್ನ ಆತ್ಮೀಯ ಗೆಳತಿಯರಲ್ಲಿ ಅವಳು ಕೂಡ ಒಬ್ಬರು. ಸದಾ ಹಸನ್ಮುಖಿ, ಆತ್ಮೀಯತೆ, ಯಾವತ್ತೂ ನೋಡಿದ್ರು ಪ್ರೀತಿ ತುಂಬಿದ ಮಾತುಗಳು. ಕಾಜಲ್ ಅವರ ಪರಿಚಯ ಹೇಗಿದೆ? ಕಾಜಲ್ ಇವರು ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿದ್ದು. ಬದುಕಿನ ಪಯಣದಲ್ಲಿ ನಂತರದ ದಿನಗಳಲ್ಲಿ ಉಡುಪಿಯ ಬ್ರಹ್ಮಾವರದಲ್ಲಿ ಇವರು ನೆಲೆಸಿದ್ದಾರೆ. ಕಾಲಕ್ರಮೇಣ ರಂಗಭೂಮಿ ಕಲಾವಿದೆಯಾಗಿ, ಚಲನಚಿತ್ರದಲ್ಲಿ ನಾಯಕಿಯಾಗಿ ಹಾಗೂ ರೇಡಿಯೋ ಸಾರಂಗಲ್ಲಿ ಆರ್ಜಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಅವರ ಬದುಕಿನ ಚರಿತ್ರೆಯನ್ನು ಮೇಳೈಸುತ್ತದೆ. ಜೀವನೋತ್ಸಾಹ ಮತ್ತು ಮುಂದುವರಿಸಿಕೊಂಡು ಹಲವಾರು ಸಂಘಟನೆಗಳಲ್ಲಿ ಹಾಗೂ ಜನಪರ ಕಾರ್ಯದಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವರನ್ನು ಅರಸಿ ಬಂದಿರುವುದು
ಇವರ ಸಾಧನೆಗೆ ಮತ್ತೊಂದು ಗರಿ. ಕಾಜಲ್ ಅವರು ಪ್ರಸ್ತುತ ಉಡುಪಿಯ ಬ್ರಹ್ಮಾವರದ ಪ್ರತಿಬಿಂಬ ಸಮುದಾಯದ ಸಂಘಟನಾ ಅಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಜೀವನ ನಿರ್ವಹಣೆಗೆ ಬ್ರಿಟಿಷಿಯನಾಗಿ ಕಾರ್ಯನಿರ್ವಹಿಸುವ ಇವರ ಛಲ ಎಲ್ಲರಿಗೂ ಮಾದರಿಯಾಗಲಿದೆ. ನಿಮ್ಮ ಈ ಸಾಧನೆಯನ್ನು ಗುರುತಿಸಿ ತುಡರ್ ಸಂಭ್ರಮ ಈ ದಿನದ ಕಾರ್ಯಕ್ರಮದಲ್ಲಿ ಗಣ್ಯರ ಸಮ್ಮುಖದಲ್ಲಿ ತುಡರ್ ಕಲಾ ಸಾಹಿತ್ಯ ಪ್ರಶಸ್ತಿ 2025 ಇದನ್ನು ಗೌರವಪೂರ್ವಕವಾಗಿ ಅರ್ಪಿಸುತ್ತಿದ್ದೇವೆ. ಸಂಚಾಲಕರು ಹಾಗೂ ಸರ್ವ ಕಲಾವಿದರು ತುಡರ್ ಕಲಾವಿದರು ಕನ್ನಡಕ, ದಿನಾಂಕ 26/7/25, ಸ್ಥಳ ಮಂಗಳೂರು ಪುರಭವನ. ಕಾಜಲ್ ಇವರನ್ನ ಎಲ್ಲ ಅತಿಥಿಗಳು ಕೂಡ ಸೇರಿಕೊಂಡು ಗೌರವಿಸಬೇಕಾಗಿ ನಾನು ವಿನಂತಿಸಿಕೊಂಡೆ. ಹಾಗೂ ಎಲ್ಲ ಅತಿಥಿಗಳಿಗೆ ಗಣ್ಯವ್ಯಕ್ತಿಗಳೇ, ಅಂಚನೆ 5 ದಿನ ಕಲಾ ಪೋಷಕರ ಕಲಾವಿದರೆ ನಿಗಲಿಗೆ ನಮಸ್ತೆ. ಅಂಚನೆ ತುಡರ್ ಕಲಾವಿದರೆ 15 ವರ್ಷದ ಸಂಭ್ರಮಗಳು ಏನನ್ನು ಬೊಂಬಾಯಿ ಲೇಖದ ಸನ್ಮಾನ ಮಂತ್ರಿಗೆ ತುಂಬುವಂತಾದ ಅಭಿನಂದನೆ ಸಲ್ಲಿಸುವುದಲ್ಲೇ ಅಂಚನೆ ಈ ತುಡರ್ ಕಲಾವಿದರೆ ಆಯ್ನ ನನ್ನ ಬರ್ಪಿನ 25 ವರ್ಷ ಗೌಜಿ ನೀಡುತ್ತಿಲ್ಲ ಅವರು ಬಂದು ಎನ್ನೋಜಿ ಆಶೀರ್ವಾದ ಕೊಟ್ಟು ಮಾತೆರೆಗಳ ಧನ್ಯವಾದ ಮಾಡ್ತಿಲ್ಲ. ಬಂಧುಗಳೇ, ತುಡರ್ ಕ್ರಿಯೇಷನ್ಸ್ ಕೇವಲ ಪ್ರಶಸ್ತಿಗಳನ್ನು ಮಾತ್ರವಲ್ಲ, ಗೌರವವನ್ನು ಅರ್ಪಿಸಿಕೊಳ್ಳುವಂತಹ ಸುಸಂದರ್ಭ ನಮ್ಮದು. ಆದರೆ ಈ ನಡುವೆ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಪಡೆದಿರುವಂತಹ ಶ್ರೀಮತಿ ಲಾವಣ್ಯ ವಿಶ್ವಾಸದಾಸ್ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಮತಿ ಲಾವಣ್ಯ ವಿಶ್ವಾಸದಾಸ್ ಇವರನ್ನ ಬೇರೆ ಮಧುಬಂಗೇರ ಇವರು ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಬೇಕಾಗಿ ನಾನು ಅವರಲ್ಲಿ ವಿನಮ್ರತೆಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಶಿರಡಿ ಸಾಯಿಬಾಬಾ ಮಂದಿರ ಉರುವ ಚಿಲಿಂಬಿ ಮಂಗಳೂರು ಇವರ ಮುಕ್ತೇಸರಾಗಿ, ಸಾಯಿ ಶಕ್ತಿ ಕಲಾ ಬಳಗದ ಸ್ಥಾಪಕ ಅಧ್ಯಕ್ಷರಾಗಿ 2 ಅದ್ಭುತ ಕಲಾಕೃತಿಗಳನ್ನು ರಂಗಭೂಮಿಗೆ ನೀಡಿದಂಥ ಹಿರಿಮೆಯ ಶ್ರೀಮತಿ ಲಾವಣ್ಯ ವಿಶ್ವಾಸದಾಸ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇಂದಿನ ಈ ತುಡರ ಸಂಭ್ರಮ 2025ರ ಸುಸಂದರ್ಭದಲ್ಲಿ 4 ಮಂದಿಗೆ ಸೇವಾ ಪ್ರಶಸ್ತಿಗಳನ್ನು ನಾವು ನೀಡುತ್ತಾ ಇದ್ದೇವೆ. ಪ್ರಪ್ರಥಮವಾಗಿ 4 ಸಾಧಕರುಗಳನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ತುಡರ್ ಸಮಾಜ ಸೇವಾ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ದಂಪತಿಗಳಿಗೆ ಮಗನಾಗಿ ವಿಟ್ಲದಲ್ಲಿ ಹುಟ್ಟಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಂದಳಿಕೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಪುತ್ತೂರು ಗಾರ್ಮೆಂಟ್ನಲ್ಲಿ ಹೈಸ್ಕೂಲ್ ಮತ್ತು ವಿವೇಕಾನಂದ ಕಾಲೇಜಿನಲ್ಲಿ ಡಿಪ್ಲೊಮಾವನ್ನು ಮುಗಿಸಿರುತ್ತಾರೆ. ತದನಂತರ ಪಾವನರವರ ಜೊತೆ ವಿವಾಹವಾಗಿ ಪ್ರಣತಿ ಹಾಗೂ ಸುಮನ್ಯ ಎಂಬ 2 ಹೆಣ್ಣುಮಕ್ಕಳ ಪೋಷಕರಾಗಿ ಸುಖಿ ಸಂಸ್ಕಾರ ನಡೆಸುತ್ತಿರುವ ತಾವು ತರಕಾರಿ ಬೆಳೆ, ಹೈನುಗಾರಿಕೆ, ಇತರ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದಲ್ಲದೆ ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ತರಕಾರಿ ಬೆಳೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟು ರೈತರ ಅಭಿವೃದ್ಧಿಯನ್ನು ಸಹಕಾರವನ್ನು ನೀಡುತ್ತಿದ್ದೀರಿ. ಪ್ರಸ್ತುತ ಪುತ್ತೂರು ವಿವೇಕಾನಂದ ಪಾಲಿಟೆಕ್ನಿಕ್ನಲ್ಲಿ ಬೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ತಾವು ತುಳುನಾಡಿನ ಗಂಡು ಕಲೆ ಹಾಗೂ ಸಾಂಸ್ಕೃತಿಕ ಪರಂಪರೆಯಾಗಿ ಭಾಗವಹಿಸುವ ಯಕ್ಷಗಾನವನ್ನು ಯಕ್ಷಭಾರತ ಸೇವಾ ಪ್ರತಿಷ್ಠಾನ ವಿಟ್ಲ ಸಂಸ್ಥೆಯಲ್ಲಿ 35 ಹೆಚ್ಚಿನ ಕಲಾ ಪ್ರದರ್ಶನ ಮೂಲಕ
ಜನರಲ್ಲಿ ಭಕ್ತಿ, ನೀತಿ, ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸಿದ್ದೀರಿ. ಪುತ್ತೂರು ರೋಟರಿ ಕ್ಲಬ್ನಲ್ಲಿ ತುರ್ತು ಅವಶ್ಯಕತೆಗೆ ಅನುಗುಣವಾಗಿ ಮೊದಲು ರಕ್ತದಾನ ಮಾಡಿ ತದನಂತರ 100ಕ್ಕೂ ಹೆಚ್ಚಿನ ಬಾರಿ ದೇಹದ ಅತಿಮೂಲ್ಯ ದ್ರವ್ಯವಾದ ರಕ್ತವನ್ನು ಕೊಟ್ಟು ರೋಗಿಗಳಿಗೆ ಜೀವದಾನ ಮಾಡಿ ಜನರಲ್ಲಿ ರಕ್ತದಾನದ ಮೌಲ್ಯವನ್ನು ಬಿತ್ತಿರುತ್ತೀರಿ. ನಿಮ್ಮ ಈ ಸಮಾಜ ಸೇವೆ ಕಾರ್ಯವನ್ನು ಗುರುತಿಸಿದ ಪಾಣಾಜಿ ಆಶಾಕಿರಣ ಸಂಸ್ಥೆ ಹಾಗೂ ಪುತ್ತೂರು ರಕ್ತದಾನದ ಬಳಗ ಸಂಸ್ಥೆಗಳಿಗೆ ಗೌರವ ಪುರಸ್ಕಾರವನ್ನು ಪಡೆದಿರುತ್ತೀರಿ. ಮನಸ್ಸಿದ್ದರೆ ಮಾರ್ಗ ಎನ್ನುವಂತೆ ಪ್ರತಿಯೊಂದು ಸಮಾಜ ಸೇವೆ ಮಾಡಲು ಉತ್ತಮ ಮನಸ್ಸಿನ ವ್ಯಕ್ತಿತ್ವ ಮೊದಲ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ರಕ್ತದಾನದಲ್ಲಿ ಇದುವರೆಗೆ ಶತಕಕ್ಕೆ ಸಮೀಪದ ಸಾಧನೆ ಮಾಡಿದ ನಿಮ್ಮ ಮನೋಸ್ಥೈರ್ಯ ಇನ್ನಷ್ಟು ಜೀವಗಳಿಗೆ ಬೆಳಕಾಗಲೆಂದು ಪವಿತ್ರ ದಾನಗಳಲ್ಲಿ ಒಂದಾದ ಈ ರಕ್ತದಾನದ ಪುಣ್ಯವು ನಿಮ್ಮನ್ನು, ನಿಮ್ಮ ತಲೆಮಾರನ್ನು ಕಾಯಲೆಂದು ಆಶಿಸುತ್ತಾ ಪರಹಿಚಿಂತನೆಯಂತೆ ಪರಮ ಗುರಿಯಾಗಿಸಿ ಸತತವಾಗಿ ರಕ್ತದಾನ ಮಾಡುತ್ತಿರುವ ನಿಮಗೆ ತುಡರ್ ಕಲಾವಿದರು ಕರ್ನಾಟಕ ತಂಡ ತುಡರ್ ಸಮಾಜ ಸೇವಾ ಪ್ರಶಸ್ತಿ 2025 ನೀಡಿ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು. ಮುಂದಕ್ಕೆ GS ಗುರುಪುರ ಸಾಹಿತ್ಯ ಪುರಸ್ಕಾರವನ್ನು ಪಡ್ಕೊಂಡಿರುವಂತಹ GS ಗುರುಪುರ ಇವರ ಪರಿಚಯವನ್ನು ನೀಡಲಿಕ್ಕಿದ್ದಾರೆ ಮಂಜುಳಾ ಜನಾರ್ದನ್ ಇವರು. ತುಳುನಾಡಿನ ಬಹುಮುಖ ಪ್ರತಿಮೆ ಶ್ರೀಕಾಂತ್ GS ಗುರುಪುರ ಇಂದು ತನ್ನ ಸಾಧನೆಯಿಂದಲೇ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಬೆಸೆಂಟ್ ಸಂಧ್ಯಾ ಕಾಲೇಜಿನಲ್ಲಿ ಪದವಿ ಮುಗಿಸಿದ ತಾವು ಉದ್ಯೋಗದ ಜೊತೆಗೆ ಹವ್ಯಾಸಿ ಕಲಾವಿದರಾಗಿ ಹಾಗೂ ಉತ್ತಮ ಕಲಾ ಸಂಯೋಜಕರಾಗಿ ಗುರುತಿಸಿಕೊಂಡು ನಂತರದ ದಿನಗಳಲ್ಲಿ ಒಬ್ಬ ವೃತ್ತಿಪರ ಸಾಹಿತಿಯಾಗಿ ತುಳು ಹಾಗೂ ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಕೃಷಿಯನ್ನು ಆರಂಭಿಸಿ ಸುಮಾರು 1,000ಕ್ಕೂ ಅಧಿಕ ಆಲ್ಬಮ್ ಹಾಡುಗಳು, ಭಕ್ತಿಗೀತೆಗಳು, ನಾಟಕಗಳಿಗೆ ಗೀತ ರಚನೆಗಳನ್ನು ನೀಡುತ್ತಾ ಜೊತೆಗೆ ರಂಗಭೂಮಿಯಲ್ಲೂ ಹವ್ಯಾಸಿ ನಟಕನಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಇತ್ತೀಚೆಗೆ ನಿಮ್ಮದೇ ಆದ ಡಮರುಗ ಪ್ರೊಡಕ್ಷನ್ ತಂಡವನ್ನು ಕಟ್ಟಿಕೊಂಡು ಭಕ್ತಿಗೀತೆಗಳ ಸುರಿಮಳೆಯಲ್ಲಿ ಸಂಗೀತ ಪ್ರಿಯರಿಗೆ ಉಣಬಡಿಸಿದವರು. ಮಾಸ್ಟರ್ ಕಾರ್ತಿಕ್ ಕಾರ್ಕಳ ಹಾಡಿರುವ ಕರಿಯಜ್ಜೆ ಹಾಡು ತುಳುನಾಡಿನಲ್ಲಿ ಮಾತ್ರವಲ್ಲದೆ ಎಲ್ಲೆಡೆಯೂ ಸಂಚಲನ ಸೃಷ್ಟಿಸಿ ಮತ್ತಷ್ಟು ತಮ್ಮ ಗರಿಮೆಯನ್ನು ಹೆಚ್ಚಿಸಿತು. ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ, ಜನಪದ ಗಾಯಕ ಮಾಯಮ ರಾಮದಾಸ್, ಅಜಯ್ ವಾರಿಯರ್, ರವೀಂದ್ರ ಪ್ರಭು, ಜಗದೀಶ್ ಪುತ್ತೂರು, ಭೋಜರಾಜ್ ವಾಮಂದೂರು, ವಿದ್ವಾನ್ ಯಶವಂತ ಎಂಜೆ, ಕೀರ್ತನ ಹೊಳ್ಳ, ಸಮನ್ವಿ ರೈ, ಪಲ್ಲವಿ ಪ್ರಭು ಹೀಗೆ ಹಲವಾರು ದಿಗ್ಗಜ ಗಾಯಕರು ನಿಮ್ಮ ಸಾಹಿತ್ಯಕ್ಕೆ ಧ್ವನಿಯಾಗಿದ್ದಾರೆ. ಇತ್ತೀಚೆಗೆ ತುಳು ಹಾಗೂ ಕನ್ನಡ ಚಿತ್ರರಂಗದಲ್ಲೂ ಸಾಹಿತ್ಯಕ್ಕೆ ಅವಕಾಶಗಳು ಅರಸಿ ಬರುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಮಾಯಾನಗರಿ ಮುಂಬೈಯಲ್ಲಿ ದುರ್ಗಾ ಪರಮೇಶ್ವರಿ ಬೈದರ್ಲ ದೇವಸ್ಥಾನ ತುಳುನಾಡ ಕಲಶ ಎಂಬ ಬಿರುದನ್ನು ನೀಡಿ ಸನ್ಮಾನಿಸಿದೆ. ಸಾಫಲ್ಯ ಸೇವಾ ಸಂಘ ಮುಂಬೈ ಇವರು ಸಾಹಿತ್ಯ ರತ್ನ ಬಿರುದನ್ನು ನೋಡಿ ಗೌರವ ಅರ್ಪಣೆ ಮಾಡಿದ್ದಾರೆ. ನಿಮ್ಮ ಮುಂದಿನ ಜೀವನ ಮತ್ತಷ್ಟು ಬೆಳಗಲಿ, ಮಗದಷ್ಟು ಅವಕಾಶಗಳು ನಿಮ್ಮನ್ನ ಅರಸಿ ಬರಲಿ ಎಂದು ಶುಭ ಹಾರೈಸುತ್ತಾ ತುಡರ್ ಕಲಾವಿದರ ತುಡರ್ ಸಂಭ್ರಮ 2025 ಈ ಸಂದರ್ಭದಲ್ಲಿ ತಮ್ಮನ್ನು ಹೃತ್ಪೂರ್ವಕವಾಗಿ ಸನ್ಮಾನಿಸಲು ಹರ್ಷಿಸುತ್ತೇವೆ. ಸಂಚಾಲಕರು ಹಾಗೂ ಸರ್ವ ಕಲಾವಿದರು ತುಡರ್ ಕಲಾವಿದರ ಕನ್ನಡ ದಿನಾಂಕ 26/7/25 ಸ್ಥಳ ಮಂಗಳೂರು ಪುರಭವನ. ಕಲಾವಿದರ ಕನ್ನಡ ಗೌರವ ಸನ್ಮಾನ ಶ್ರೀ ಚೇತನ್ ಪೂಜಾರಿ ನಿಡ್ಯ ವಿಟ್ಲ, ಶ್ರೀಮತಿ ಪುಷ್ಪಾ ಹಾಗೂ ದೇಜಪ್ಪ ಪೂಜಾರಿ ಅವರ ಸುಪುತ್ರರಾದ ಚೇತನ್ ಪೂಜಾರಿ ವಿಟ್ಲ ಇವರು 1987ರಲ್ಲಿ ವಿಟ್ಲದಲ್ಲಿ ಜನಿಸಿದ್ದು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಹಿರಿಯ ಪ್ರಾಥಮಿಕ ಶಾಲೆ ಚಂದಳಿಕೆ ಹಾಗೂ ಪ್ರೌಢ ಶಿಕ್ಷಣವನ್ನು ವಿಠಲ ಪ್ರೌಢಶಾಲೆಯಲ್ಲಿ ಪೂರ್ಣಗೊಳಿಸಿರುತ್ತಾರೆ. BBM ಪದವಿಯನ್ನು SDM ಕಾಲೇಜ್ ಮಂಗಳೂರಿನಲ್ಲಿ ಮುಗಿಸಿ ನಂತರ MBA ಪದವಿಯನ್ನು ಮಂಗಳೂರಿನ ಶ್ರೀನಿವಾಸ್ ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ. ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದ ಇವರು ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಹೊಂದಿದ್ದು ಸುಖಿ ಸಂಸಾರದೊಂದಿಗೆ ಊರಿನಲ್ಲೇ ನೆಲೆಸಿರುತ್ತಾರೆ. ತನ್ನ ಪ್ರೌಢಾವಸ್ಥೆಯಲ್ಲಿ ಸಾಹಿತ್ಯದ ಬಗ್ಗೆ ಒಲವು ಹೊಂದಿದ್ದು ಇವರು ಸುಮಾರು 40ಕ್ಕಿಂತಲೂ ಹೆಚ್ಚು ಗೀತ ಸಾಹಿತ್ಯವನ್ನು ರಚಿಸಿರುತ್ತಾರೆ. ಗಿರ್ಗಿಟ್ ಆಲ್ಬಮ್ ಸಾಂಗ್ ಆದ ಮೋಕೆ ನಿನಡ ಮೂಡೊಂದುಂಡು, ಬೈಲೂರದ ಮಹಲಿಂಗೇಶ್ವರ ಎನ್ನುವ ಶಿವಸ್ತುತಿ ಇವರ ಹಿಟ್ ಸಾಂಗ್. ಅಷ್ಟೇ ಅಲ್ಲದೆ ಅನೇಕ ಲೇಖನ ಪದ್ಯಗಳನ್ನು ನಮ್ಮ ಕುಡ್ಲ, ಸಿಂಚನ ಮಾಸಪತ್ರಿಕೆಗಳಲ್ಲಿ ಬರೆದಿರುತ್ತಾರೆ. ಕೆಲವೊಂದು ಸಂಘ ಸಂಸ್ಥೆಗಳ ಶೀರ್ಷಿಕೆ ಗೀತೆಯನ್ನು ರಚಿಸಿರುವ ಇವರು ಮಧು ಬಂಗೇರ ಸಾರಥ್ಯದ ಇಂದು ಪ್ರದರ್ಶನಗೊಳ್ಳಲಿರುವ ಈ ವರ್ಷದ ಸೂಪರ್ ಹಿಟ್ ಗಾಳಿಪಟ ನಾಟಕಕ್ಕೂ ಸಾಹಿತ್ಯವನ್ನು ನೀಡಿರುತ್ತಾರೆ. ನಿಮ್ಮ ಸಾಹಿತ್ಯಿಕ ಜೀವನದಲ್ಲಿ
ಇನ್ನೂ ಹೆಚ್ಚಿನ ಪದ ಸಾಹಿತ್ಯಗಳು ನಿಮ್ಮ ಜ್ಞಾನ ಭಂಡಾರದಿಂದ ಚಿಗುರೊಡೆದು ಬರಲಿ ಎಂದು ಆಶಿಸುತ್ತಾ ಇಂದು ತುಡರ್ ಕಲಾವಿದರು ತುಡರ್ ಸಂಭ್ರಮ 2025 ಕಾರ್ಯಕ್ರಮದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಪ್ರೀತಿಯ ಆಧಾರದಿಂದ ಕೊಡಮಾಡುವ ತುಡರ್ ಸಾಹಿತ್ಯ ಸಮ್ಮಾನ ತಮಗೆ ಅರ್ಪಿಸಲು ಹರ್ಷಿಸುತ್ತಿದ್ದೇವೆ. ಈ ಸಾಹಿತ್ಯ ಕೊಡುಗೆ ಇನ್ನಷ್ಟು ನಿಮ್ಮ ಜೀವನವನ್ನು ಮುಂದುವರಿಸಿ ಇನ್ನಷ್ಟು ನೀವು ಸಮೃದ್ಧಿಯಾಗಿ ಬೆಳೆಯಲಿ ಎಂದು ಆಶಿಸುತ್ತೇವೆ. ಸಮಾಜ ಸೇವೆ ಪ್ರಶಸ್ತಿ ಪಡೆದಂತಹ ಮಹೇಶ್ ಚಂದ್ರ ಸಾಲೆ ಪುತ್ತೂರು ಇವರನ್ನು ಕೂಡ ಗೌರವಿಸುವಂತೆ ನಾನು ಅತಿಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಗರಿ ರಾಘವೇಂದ್ರ ರಾವ್. ಗೌರವಿಸಿಕೊಳ್ತಾ ಇದ್ದೇವೆ. ಮುಂದೆ ಈ ಕಾರ್ಯಕ್ರಮದಲ್ಲಿ ಜೊತೆ ಸೇರಿಕೊಂಡಿರುವಂತಹ ಅನಿಶನ ನಿಮ್ಮ ಮಾತಿಗಾಗಿ ಕಾಯ್ತಾ ಇದ್ದೇವೆ. ವೇದಿಕೆയുടെ ವೇದಿಕೆಯ ಮುಂಭಾಗಕ್ಕೆ ಪಂಚಿತ್ತಿನ ಸಮಸ್ತ ಸಭ್ಯಸ್ಥರಿಗೂ ನಮಸ್ಕಾರ. ನಾನು ಈಗ ನೆರ್ರೆಲೆತ್ತೇನೆ ಈಗ ಬತ್ತದ ಕೂಡ ಬಿರಬೇಕು. ನಾನೊಂದು ಲೇಟ್ ಅಂದರೆ ಒಂದು ಮಾಪ್ ಮಾಡ್ಕೊಡು ಒಂದು ಶೂಟಿಂಗ್ ಇತ್ತು. ಶೂಟಿಂಗ್ ಆನಾಗ ಹಿತ್ತುಡ ಗಡಿ ಗಡಿ ಕಾಲ್ ಮಾಡ್ತು ಏನಂತೆ ಸುರುವಾಣ ಮೀಟರ್ ಬಂದು ಸೇರೋಣ ಎಂದು ಅಂಚ ಪೂರ ಬಾರಿ ಪೊರ್ಲುಡು ಆತನ ನೆನ್ನೆ. ಸೊ ಮಧುವಣ್ಣನ ಇಂಚಿನ ಭೂತಪೂರ್ವమైన ಚಿತ್ತಿನ
ರಂಗಭೂಮಿದ ಬೇಲೆ ಸುರುಕಾದನ್ನ ಸೊಲ್ಮೆಲು ಅನ್ನ ಟೀಮ್ ಇನಿಕಾನದ 13 ವರ್ಷ ಸಂದಾಯ ಪಂಡ 13 ವರ್ಷನ ಪೂರೈಸದ ಪಂಡ ಐತಾತ್ ಮಲ್ಲ ಭಾರಿ ಮಲ್ಲ ಪುಗರ್ತದ ವಿಷಯ ಬೇಕವಲ್ಲಿದೆ ಪಂಡ 13 ವರ್ಷ ಒಂದು ತಂಡನ ನಡಪವಡು ಪಂಡ ಐಟ್ ಮಸ್ತ್ ಬೇರೆಲಿ ಇಪ್ಪುಡು ಮಸ್ತ್ ಬಂಗ ಇಪ್ಪುಡು ಮಸ್ತ್ ಖುಷಿ ಇಪ್ಪುಡು ಐತ ನಡುಟು ಬೇರೆ ಬೇರೆ ರೀತಿಯ ವ್ಯತ್ಯಾಸ ಇಪ್ಪುಡು ಅವೇನು ಮಾತೆಲ್ಲ ದಾಟದು ಅವೇನು ಮಾತೆಲ್ಲ ಒಂದೇ ರೀತಿ ಒಂದೇ ಮನಸ್ಸು ಕೊನೋ ಒಂದು ಇನ್ನು 13 ವರ್ಷ ಪೂರೈಸೋದಿದೆ ಅದರ ತಂಡದ ಒಂದಾರು ಜನ ಕಲಾವಿದರು ಬದುಕಿಪ್ಪೇರು ಒಂದಾರು ಜನ ತಂತ್ರಜ್ಞರ ಮಕ್ಕಳು ಬದುಕಿಪ್ಪೇರು ಒಂದಾರು ಜನ ಪ್ರತಿಭೆಗಳ ಮಕ್ಕಳು ಬದುಕಿಪ್ಪೇರು ಇನಿಕಾನಾಗ 13 ವರ್ಷದ ಬೇರೆ ಬೇರೆ ನಾಟಕ ನಮಗೆ ಪ್ರದರ್ಶನ ಮಾಡ್ಕೊಡ್ತೇವೆ ಇದೆಲ್ಲ ಮಸ್ತ್ ಫೇವರೇಟ್ ನಾಟಕ ಶಾಂತಿ ನಗರ ಸೆಕೆಂಡ್ ಕ್ರಾಸ್ ಸೊ ಇತ್ತೆ ಗಾಳಿಪಟ ಮಸ್ತ್ ಎಡ್ಡೆಡು ಬೋನಲ್ಲಿಗೆ ಅಂತ ತೂತಿದೆ ಅಂಜಿ ನಾಟಕ ತೂಕ ಅಂದ್ರೆ ಮತ್ತು ಒಳ್ಳೆ ಐನ ನಿರ್ದೇಶನ ಮಾಡ್ತದ ನಾವು ಏರು ನಾವು ಮಾತಾಡೋದು ಗೊತ್ತುಂಡು ನಮ್ಮಲ್ಲ ಫೇವರೇಟ್ ಇಡೀ ರಂಗಭೂಮಿದ ತುಳು ರಂಗಭೂಮಿದ ಒಂದು ಇತಿಹಾಸಡು ಒಂದಾತು ಬದಲಾವಣೆ ಕಾಣುತ್ತದೆ ಅದನ್ನ ಇಡೀ ತುಳು ಪ್ರೇಕ್ಷಕರಿಗೆ ನಾಟಕವನ್ನ ಇಂಚಲ ಮಲ್ಪೋಲಿ ನಾಟಕಡು ಬೇರೆ ಬೇರೆ ರೀತಿಯ ವಿಷಯಗಳು ನಮಗೆ ತಲುಪಿಸಲಿ ಅದನ್ನ ವೈಭವ ತೋಜಾವಲಿ ಮತ್ತು ತೋಜಾದ ಕೊತ್ತಿನಾರು ನಮ್ಮ ವಿಜಯ್ ಕುಮಾರ್ ಕೊಡಿಯರ್ ಸರ್ ಸೊ ಇತ್ತ ನರೇಶ್ ಮಂಡೆ ದಸ್ಕತ್ ಒಂದು ಸೊ ಎಂಕಲಂಚಿತ್ನ ಪ್ರತಿಭೆಲು ಒಂದು ದಸ್ಕತ್ ಬಂದು ಪಿಕ್ಚರ್ ಮಲ್ತ ಅಂಡ್ ಎಂಕಲಿಗೆ ಪ್ರೇರಣೆ ಅಂಚಿನ ವಿಜಯ ಅಂಚಿನ ಮೇರು ಪ್ರತಿಭೆ ನಮಗೆ ಸೊ ಥ್ಯಾಂಕ್ ಯು ಸರ್ ಈರ್ಲ ಈ ವೇದಿಕೆ ಮರ್ತುಲೆ ಯಾಕಂದ್ರೆ ಖುಷಿ ಪ್ರೌಡ್ ಫೀಲ್ ಬಂದ ಅಂಚಿನ ದಿಗ್ಗಜರ ಸಾಲು ತುಲ್ದೆ ಅದ್ರ ಎಂಕಲಂಜಿ ಚಾರ್ ದೀತಾರಪ್ಪ 5 ಮಲ್ಲ ಭಾಗ್ಯ ಹೋಗಂಡೆ ಸೊ ಆಕಲೆ ಮಲ್ತಿನ ಅದರ ಅಕಲ ಪ್ರಾಯದ ಅನುಭವ ಖಂಡಿತವಲ್ಲ ಅತ್ತಜಿ ಆಮೇಲೆ ವೇದಿಕೆ ಎಂಕಲ ಅವಕಾಶ ಕೊಡ್ತಾರೆ ನಮಗೆ ಸೊಲ್ಮೇನ್ ಸಂದಾಗ ತುಡರ್ ಕಲಾವಿದರ ಕಲ್ಲಡ್ಕ ಇನಿಕಾನಗ ಅಭೂತಪೂರ್ವ ಎನಿಸಿದ ಸಾಧನೆ ಮಲ್ತೊಂದಲ್ಲು ಎಂಕಲ ಮಸ್ತ್ ಆಸೆನೆ ಅದನ್ನ ತಂಡ ಆಕ್ಟ್ ಮಾಡ್ತಾರೆ ಎತ್ತಿತ್ತೇವೆ ಅಂಡ್ ಹೆಂಗೆ ಬರ್ರೆ ಆಗಿದ್ದಾಗ ಆಂಡ ಎನ್ನ ಫ್ರೆಂಡ್ ಹಿತೇಶ್ ಕಾಪಿನಾಡ್ಕ ಭಯಂಕರ ಕಾಮಿಡಿ ಮಲ್ತೊಂದಲ್ಲಿ ನಾಟಕ ಒಳ್ಳೆ ಮಂಡೆ ಕುಟ್ಟಿಕೊರಿ ಎಲ್ಲ ಕಂಡ್ರಜ್ಜಿ ಸೊ ವಿಶ್ವಲ ಇನ್ನು ಆಕ್ಟ್ ಮಾಡ್ದೊಂದುಲ್ಲೇರು ಸೊ ಒಂದಾರು ಜನ ಕಲಾವಿದರ ಮಾತ್ರ ಅಡ್ಡಾಡು ಸೊ ನಮ್ಮ ನಾಟಕದ ಏರ್ನೆ ಕಾತುಲ್ಲ ನಂಗೆ ಗೊತ್ತುಂಟು ಭಾಷಣ ಕೇಂದ್ರ ಹತ್ತು ಸೊ ವೇದಿಕೆ ಪುನಃ ವೇದಿಕೆ ಮುಂಬಾಡಿ ಪುನಃ ಪ್ರತಿಯೊಂದು ಸೊಲ್ಲೆ ಸಂದಾಯ್ತು ಅಂತಂದ್ರೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಶ್ರೀ PT ಮಹೇಶ್ಚಂದ್ರ ಸಾಲ್ಯ ಇವರು ಮುಂಡೂರು ನಡುಬೈಲ್ ಗುತ್ತುವಿನ P ತಿಮ್ಮಪ್ಪ ಪೂಜಾರಿ ಹಾಗೂ PT ಸುಂದರಿಯವರ ಮಗನಾದ ತಾವು ಅಪರೂಪದ ನೆಗೆಟಿವ್ ರಕ್ತದ ಗುಂಪನ್ನು ಹೊಂದಿದ್ದು ಯುವವಾಹಿನಿ ಕ್ಯಾಂಪ್ನಲ್ಲಿ ತನ್ನ ಮೊದಲ ರಕ್ತದಾನ ಮಾಡಿ ಇದುವರೆಗೂ ರಾಜ್ಯದಲ್ಲಿ ಪ್ರಪ್ರಥಮವಾಗಿ 65ಕ್ಕೂ ಹೆಚ್ಚು ಬಾರಿ ನೆಗೆಟಿವ್ ರಕ್ತದ ದಾನ ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾಗಿವೆ. ಪುತ್ತೂರು ರೋಟರಿ ಕ್ಯಾಂಪೋ ಬ್ಲಡ್ ಬ್ಯಾಂಕ್ನಲ್ಲಿ 58 ಬಾರಿ, ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಮೂಲಕ 3 ಬಾರಿ, KMC ಜ್ಯೋತಿ ಮಂಗಳೂರು ಮೂಲಕ 2 ಬಾರಿ ಹಾಗೂ ಲೇಡಿ ಗೋಷನ್ ಆಸ್ಪತ್ರೆ ಮಂಗಳೂರು ಇಲ್ಲಿ 2 ಬಾರಿ ನೆಗೆಟಿವ್ ಗುಂಪಿನಲ್ಲಿ ಅತಿ ಹೆಚ್ಚು ರಕ್ತದಾನದ ಕೈ ನಿಮಗೆ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಬೆಂಗಳೂರು, ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಂಗಳೂರು, ಜಿಲ್ಲಾ ಆರೋಗ್ಯ ಇಲಾಖೆ ಮಂಗಳೂರು ಇವರಿಂದ ಸನ್ಮಾನಿಸಲ್ಪಟ್ಟ ತಾವು ಯುವವಾಹಿನಿ ಸಾಧಕರು 2018ರ ಪ್ರಶಸ್ತಿ ಪುರಸ್ಕೃತರು ತಾವಾಗಿರುತ್ತೀರಿ. 1996ರಲ್ಲಿ ಪುತ್ತೂರು ಯುವವಾಹಿನಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡ ತಾವು ತದನಂತರ ಪುತ್ತೂರು ಬಿಲ್ಲವ ಸಂಘದ ಗ್ರಾಮ ಸಮಿತಿಗಳ ಸಂಘಟನೆಗಳಿಗೂ ಕಾರ್ಯಕರ್ತರಾಗಿವೆ. ಯುವವಾಹಿನಿ ಘಟಕದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ನಿರ್ದೇಶಕರಾಗಿ ಜೊತೆ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವುದು ಮಾತ್ರವಲ್ಲದೆ ಯುವವಾಹಿನಿ ಕೇಂದ್ರ ಸಮ್ಮತಿಯಲ್ಲಿ 2000 ಸಾಲಿನ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು. ತದನಂತರ ಕ್ರೀಡಾ ನಿರ್ದೇಶಕರಾಗಿ ಸೇರಿದಂತೆ 15 ವರ್ಷಗಳ ಸಮಯ ಕೇಂದ್ರ ಸಮಿತಿಯಲ್ಲಿ ತೊಡಗಿಸಿಕೊಂಡು ಬಿಲ್ಲವ ಸಮಾಜದ ಸಕ್ರಿಯ ಸದಸ್ಯರಾಗಿ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ ಮುಲ್ಕಿ ರಿಜಿಸ್ಟರ್ ಇದರ ಸುಳ್ಯ ತಾಲೂಕಿನ ಸಂಘಟನಾ ಪ್ರತಿನಿಧಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದೀರಿ. ತಾವು ಪ್ರಸ್ತುತ ರೆಡ್ ಕ್ರಾಸ್ ಸೊಸೈಟಿ ಪುತ್ತೂರು ಸೈಂಟ್ ವಿಕ್ಟರ್ ಇಂಗ್ಲಿಷ್ ಮೀಡಿಯಂ ಮತ್ತು ಹೈಸ್ಕೂಲ್ ಇದರ ಶಿಕ್ಷಣ ರಕ್ಷಕ ಸಮಿತಿ, ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್, ತುಳುಕುಟ್ಟ ಪುತ್ತೂರು, ಬಿಲ್ಲವ ಸಂಘ ಪುತ್ತೂರು, ಬಿಲ್ಲವ ಗ್ರಾಮ ಸಮಿತಿ ಮುಂಡೂರು ಇವುಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಿರಿ. ಪವಿತ್ರ ದಾನದಲ್ಲಿ ಒಂದಾದ ಈ ರಕ್ತದಾನದ ಪುಣ್ಯವು ನಿಮ್ಮನ್ನು ಹಾಗೆ ನಿಮ್ಮ ತಲೆಮಾರನ್ನು ಕಾಯಲೆಂದು ಆಶಿಸುತ್ತೇವೆ. ನಮಸ್ತೆ. ವೇದಿಕೆಗಳು
ತೂಗಿನ ಅಂಚಿಂತ ಮಲ್ಲ ಬೆನ್ನೀರು ಬೊಕ್ಕ ಸಭೆಟುಕುಲಿಂದ ಅಂಚಿಂತಿನ ಕಲಾ ಪ್ರೇಕ್ಷಕರಿಗೆ ನಮನ ಮಲ್ತೊಂದು ಇನಿ ಕಾರ್ಯಕ್ರಮ ತುಡರ್ ಕಲಾವಿದರ ಕಲ್ಲಡ್ಕ ಮಕ್ಕಳ 13ನೇ ವರ್ಷದ ತುಡರ್ ಸಂಭ್ರಮ. ಈ ಕಾರ್ಯಕ್ರಮವು ನಾನು ಮದುವಣ್ಣೆ ಅತಿಥಿಯಾದ ಲೆಕ್ಚರ್ ಮುಂದಿನಲ್ಲಿ ಬತ್ತು ಬೋಲೆ ಎಂದು ಬಂದೆ. ನಾನು ಮೊರಳಿ ಈ ಸ್ಟೇಜ್ ಉಪ್ಪನೆಲ್ಲ ಬಂದೆ. ಕಾರ್ಯಕ್ರಮ ಪೋಪುಜಿ ಬೈಕ್ಲ ಆಂಡಲ ಮೋಕಿದ ಲೆಕ್ಕಿನ ರೇಪಣ್ಣಗ ಮೆರ್ನದ ಒಂಜಿ ಉಂಡೆ ಒಂಜಿ ಟೈಮು ಎಲ್ಲ ಬೊಳ್ಳಿ ಮಲಕ ಶಿವಶಕ್ತಿಲು ಪಂಪಿನ ನಾಟಕದ ಪ್ರದರ್ಶನದ ಸಮಯ ಹೋಯ್ ವರ್ಷ ಈ ದೈವಾರಾಧನೆದ ವಿಷಯಗಳು ಬಂದಾಗ ಒಂದು ಚೂರು ಸಮಸ್ಯೆ ಆಗಿತ್ತು. ತಿರಿಕಟ್ಟಡದಲ್ಲಿ ತಲೆಪಟ್ಟಿದೇರದಲ್ಲಿ ಇಂತಿನ ಒಂದು ವಿಷಯ ಬಂದಾಗ ರಂಗ ಸಮ್ಮಿಲನ ಪಂಪಿನ ಒಂಜಿ ತಂಡನು ಕಟ್ಟದು ನಮ್ಮ ಮುಲ್ಪ ಏತು ನಾಟಕ ರಂಗಗಳುಂಡ ನಾಟಕ ತಂಡಗಳುಂಡ ಆ ನಾಟಕ ತಂಡದ ಪೂರ ಒಂದು ಒಟ್ಟು ಸೇರಾದು ಮಾತುಗಳನ್ನು ಒಟ್ಟು ಸೇರೋದು ಒಂಜಿ ಮೀಟಿಂಗ್ ಲೆಕ್ಕ ಮಾಡ್ತದೆ. ದಾದ ಸಮಸ್ಯೆಗಳನ್ನು ನಾವು ಒಟ್ಟಿಗೆ ಅವೇನು ಎದುರಿಸೋದು ಒರಿಯಾಗಿ ಬರ್ತಿನ ಸಮಸ್ಯೆ ಮಾತುಗಳಿಲ್ಲ ಅಂತಂದು ಏನದು ನಮ್ಮ ಅವೇನು ಎದುರಿಸೋದು ಅಂತಂದು ಒಂಜಿ ದೃಷ್ಟಿ ವಿಜಯಣ್ಣ ಅವರು ಮಾತಕ್ಕೆ ಪೂರ ಒಟ್ಟು ಸೇರಿದು ಮತ್ತಿನ ಟೈಮ್ಗಳು ಏನೆಲ್ಲ ಲೆಕ್ಕಿತ್ತೆ ಎಲ್ಲ ಹೋಗಿತ್ತೆ. ಆ ಟೈಮ್ಗಳು ಮುಂಚೆ ಕಡೆ ಶೋ ಆನಾಗ ಎಲ್ಲ ನಾಟಕಗಳು ಗುಳಿಗನ ಪಾತ್ರ ಉಂಡು. ಗುಳಿಗನ ಪಾತ್ರ ಉಡ್ಕೊಂಡಾಗ ಸನ್ಯಾಸಿಗಳಿಗೆ ಅವಲಂಬಿನ ಜಾಗಗಳು ನಾಟಕ ಬಂದಾಗ ದಾಲ ಸಮಸ್ಯೆ ಆವು ಅಂತಿನ ಒಂಜಿ ಕೋಡಿಗೆ ನನಗೆ. ಆ ಟೈಮು ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ದಾರೆ ಮದುವೆ ದಾದ ಸಮಸ್ಯೆ ಅಂಡೆಲ್ಲ ಒಂಜಿ ಪಾತ್ರೆ ಪನ್ಲೆಕ್ಕ ಎಂಟು ಬರ್ಪ ದೇವದಾಲ ಸಮಸ್ಯೆ ಆಗ್ತಿದ್ದಿ ಆಮೇಲೆ ಅಂಚಿಂತಿನ ಒಂಜಿ ನಮ್ಮೊಟ್ಟಿಗೂ ಪಿರೋಡು ಉಲ್ಲೇರಿಂತಿನ ಒಂಜಿ ಧೈರ್ಯ ನಮಗೆತ್ತಲ್ಲ. ನಮ್ಮ ಕಾರ್ಯಕ್ರಮಗಳ ಒಂಜಿ ವೇಳೆಗಳ ನಮಗೆ ದುಮ್ಮು ಹೋಗಿ ದೇವನ ನಾಟಕ ರಂಗ ನಮ್ಮ ಒರಿಯ ಗೊರಿ ಕಾಂಪಿಟೇಷನ್ ಹೋಗಿನ ರಂಗ ನಮ್ಮ ಒರಿಯ ಗೊರಿ ಸೇರಂಗ ಹೋಗಿನ ರಂಗ. ಆ ಸಮಯ ವಿಜಯಣ್ಣ ಎಂತೂ ಎಂತಿರ್ತೇನೆ ಬಳ್ಳಿ ಮೂಲಕ ಟೈಮಡು ಈಗ ಲೈಟದ ಸಮಸ್ಯೆ ಆವಾಡು ಸೆಟ್ಟಿಂಗ್ ಸಮಸ್ಯೆ ಆವಾಡು ಬಂದಾಗ ಅದ್ರ ಮಗನ ಕಡಪಟ್ಟು ಬರ್ತಿದ್ದಾರೆ ಅಂಚ ಈ ನಾಟಕ ರಂಗಕ್ಕೆ ಅನುಭವಿಸತ್ತು 2 ವರ್ಷ ಆಯ್ತು. 2 ವರ್ಷಗಳು ಈಗ ಮಾತಕ್ಕೆಲ್ಲ ಸಹಾಯ ಮಾಡಿದೆ. ಆ ಸಹಾಯ ಮರಪುಜಿ ಮೆಲ್ಲ ಒಂಜಿ ಪಾತ್ರ ಆ ಪಾತ್ರ ಬಂದ ಬೆರಿ ಸಹಾಯ ಒಂದು ಕುರಿಯ ಧೈರ್ಯ ಕೊಡ್ತೀರಿ ಅಂತ ಪಾತ್ರಗೂ ನಾವು ನೆನಪುದಿದ್ದು ಇಂಥ ದಿನಕ್ಕೂ ಬೈನಿ ಆನೆಯ ದಿನಕ್ಕೂ ಎಂಚಿನ ಒಂದು ಧೈರ್ಯ ಕೊಡ್ತಾರಲ್ಲ ಮಸ್ತ್ ದಾಯಿಸಿರಿ ಇನಿಕಾಲ ಎಲ್ಲವೇನು ಮುಂದೆ ಏನು ಆತು ಮೈಂಡ್ ಮಲ್ದೆ ಏನು ಪಕ್ಕ ಬರಾಡು ತೂಕ ಅಂತ ಬಂದಿತ್ತು ಆದಾಗ ಎಲ್ಲ ಪುಸತ್ತು ಆ ಟೈಮ್ ಪುಸತ್ತು ಆ ಟೈಮ್ ಈಗ ಮಾತಕ್ಕೆಲ್ಲ ಸಪೋರ್ಟ್ ಮಂದಿದ್ದಾರೆ ವಿಜಯ ಇದಕ್ಕೆಲ್ಲ ಥ್ಯಾಂಕ್ಸ್ ಅಂಚ ಇಂಚಿನ ಕಾರ್ಯಕ್ರಮ ಮಂತಿದ್ದಾರೆ ಆಯೋಜನೆ ಮಾಡ್ತಿದ್ದಾರೆ. 13 ವರ್ಷ ಇಂಚಿನ ಕಾರ್ಯಕ್ರಮ ಮಾಡ್ಕೊಂಡಾಗ ಸುಲಭದ ಬೇರೆ ಆಗ್ತದೆ. ರಂಗಭೂಮಿದ ಕಲಾ ಸೇವೆ ಒಟ್ಟಿಗೆ ಸಮಾಜ ಸೇವೆ ಮಾಡ್ಕೊಂಡು ಬಂದಾಗ ಭಾರಿ ಮಲ್ಲ ವಿಷಯ ಮಾತಕ್ಕೆಲ್ಲ ಒಟ್ಟು ಪಾಡೊಂದು ಪೋಕಿನಿ ಬಂದಲ್ಲ ಮಲ್ಲ ವಿಷಯ ಅಂಚಿದ ಬೇಳೆ ಮಾಡ್ತಿದ್ದಾರೆ. ಸನ್ಮಾನ ಮಾಡಿದ್ದಾರೆ, ಸಾಧಕರಿಗೆ ಸನ್ಮಾನ ಮಾಡಿದ್ದಾರೆ, ಗುರುತಿಸಾರು ಇಂಚಿನ ಈ 13 ವರ್ಷ ಇಂಚಿನೊಂದು ಒಂದು ನನ್ನಲ್ಲ ದುಂಬು ಪವಾಡು 100 ವರ್ಷ ಮಟ್ಟ ಬಾರಡು 100 ವರ್ಷಕ್ಕೆ ಮಿತ್ತು ಪವಾಡು ಸಮಾಜದ ನಿಖಲು ಎಂಚಿನ ಕೊಡಿಗೊಂಡು ಅవి ನನ್ನಲ ಕೊಪ್ಪಿನ ಅಂಚಿನ ಶಕ್ತಿ ಇದ್ದೇಗ ನಿಖಲಿ ಕೊರಡು ಅಂತಿನ ಒಂದು ಹಾರ ಇಕ್ಕಡೆ ಅಯ್ಯನ ಗಡ್ಡು ಭಾಕರ ಮುಗಿಸುವ. ಧನ್ಯವಾದಗಳು ಶ್ರೀಮತಿ ಲಾವಣ್ಯ ವಿಶ್ವಾಸ್ ಅವರಿಗೆ. ಬಂಧುಗಳೇ, ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿರುವಂತಹ ಕಾರ್ಯಕ್ರಮದ ಅತಿಥಿಗಳಲ್ಲಿ ಇವರು ಮತ್ತು ಸಾಧಕರು ಆಗಿರುವಂತಹ ಶ್ರೀತ ಪಿ ರಾಜೇಶ್ ಇವರನ್ನ ತುಡರ ಸಂಭ್ರಮದ ಈ ಸುಸಂದರ್ಭದಲ್ಲಿ ತುಡರ ಗೌರವವನ್ನು ನೀಡಿ ನಾವು ಸನ್ಮಾನಿಸಬೇಕನ್ನುವಂಥ ಇಚ್ಛೆ ನಮ್ಮದು. ದಯವಿಟ್ಟು PM ಶ್ರೀ ಜವಾಹರಲಾಲ್ ನೆಹರು ಸಹೋದಯ ವಿದ್ಯಾಲಯ ದಕ್ಷಿಣ ಕನ್ನಡ ಇದರ ಪ್ರಾಂಶುಪಾಲರಾಗಿರುವಂತಹ ಶ್ರೀತ ಪಿ ರಾಜೇಶ್ ಸರ್ ನಮ್ಮ ಒಂದು ಗೌರವವನ್ನು ಪ್ರೀತಿಯಿಂದ ಸ್ವೀಕರಿಸಿಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಮ್ರತೆಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಪಿ ರಾಜೇಶ್ ಇವರು MSc, BA, MA, MBA, IDGC, PGDEAS ಪದವೀಧರರಾಗಿದ್ದು ಪ್ರಸ್ತುತ ಪ್ರಧಾನಮಂತ್ರಿ ಶ್ರೀ ನವೋದಯ ಶಾಲೆ ಮುಡಿಪು ಇದರ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು 2020ರಲ್ಲಿ ಭಾರತದ
ಶ್ರೀ ರಾಮನಾಥ್ ಕೋವಿಂದ್ ಇವರಿಂದ ರಾಷ್ಟ್ರಪತಿ ಪ್ರಶಸ್ತಿ, ನವೋದಯ ವಿಶ್ವವಿದ್ಯಾಲಯ ಸಮಿತಿಯಿಂದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಎಕನಾಮಿಕ್ ಗ್ರೋತ್ ಫೌಂಡೇಶನ್ನಿಂದ ಅತ್ಯುತ್ತಮ ಸಾಧನೆ ಪ್ರಶಸ್ತಿ, ಕೆನಡಾ ಸರ್ಕಾರದ ಸಹಯೋಗದೊಂದಿಗೆ ಕಾಮನ್ವೆಲ್ತ್ ಆಫ್ ಲರ್ನಿಂಗ್ ಆಯೋಜಿಸಿದ ಮಾರ್ಗದರ್ಶನ ಮತ್ತು ಸಮಾಲೋಚನೆಯಲ್ಲಿ ಅಂತಾರಾಷ್ಟ್ರೀಯ ಡಿಪ್ಲೊಮಾದಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. ಉತ್ತಮ ಪ್ರದರ್ಶನ ನೀಡಿದ ಶಾಲೆಗಾಗಿ ಭಾರತ ಸರ್ಕಾರದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದಿಂದ 5 ಸ್ಟಾರ್ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಜೊತೆಗೆ ಇವರ ನವೋದಯ ಶಾಲೆಗೆ 2022ರ 12ನೇ ತರಗತಿಯ CBSE ಫಲಿತಾಂಶದಲ್ಲಿ ದೇಶಾದ್ಯಂತ ಪ್ರಥಮ ಸ್ಥಾನ ಬಂದಿರುತ್ತದೆ. 2024ರಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಪ್ರಧಾನಮಂತ್ರಿ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಶಾಲಾ ವ್ಯವಸ್ಥೆಯಲ್ಲಿನ ಶಿಕ್ಷಣದ ಗುಣಮಟ್ಟ ಮತ್ತು ಕಾರ್ಯಕ್ಷಮತೆ ಸುಧಾರಿಸುವುದಲ್ಲದೆ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯ ಯಶಸ್ಸಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಿ ಶಾಲೆಯ ದೀರ್ಘಾವಧಿಯ ದೃಷ್ಟಿಯನ್ನು ರೂಪಿಸುತ್ತದೆ. ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿಗೆ ಹಾಗೂ ಮಕ್ಕಳ ಕಲಿಕಾ ಪ್ರಗತಿಗೆ ಅವಿರತ ಪ್ರಯತ್ನ ನಡೆಸುವ ನಿಮ್ಮ ಸಾಧನೆಯನ್ನು ಗುರುತಿಸಿ ತುಡರ್ ಕಲಾವಿದರು ಕಲ್ಲಡ್ಕ ತಂಡ ತುಡರ್ ಅಕ್ಷರ ಸಾಧಕ ಪ್ರಶಸ್ತಿ 2025 ಬಿರುದನ್ನು ನೀಡಿ ಗೌರವಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಅತಿಥಿಗಳಿಗೂ ಹಾಗೂ ರಾಜಸ್ ತುಡರ್ ಕಲಾವಿದರು ಕಲ್ಲಡ್ಕಿದರ 13ನೇ ವರ್ಷದ ತುಡರ್ ಸಂಭ್ರಮದಲ್ಲಿ ಗೌರವ ಸನ್ಮಾನ ಶ್ರೀಯುತ ನವೀನ್ ಬೊಂದೆ. ಅಂದೊಂದು ಕಾಲವಿತ್ತು ತುಳುನಾಡಿನಲ್ಲಿ ಐತಿಹಾಸಿಕ ದಾಖಲೆಗಳನ್ನು ಬರೆದು ಜನರ ಮನಸ್ಸಿನಲ್ಲಿ ಇಂದಿಗೂ ಅಚ್ಚಳಿಯದೆ ಉಳಿದಿರುವುದು ಪರದೆ ನಾಟಕಗಳು. ಇಂಥ ಪರದೆ ನಾಟಕಗಳಿಗೆ ಹಿಂಬದಿಯಿಂದ ಸಂಭಾಷಣೆಗಳನ್ನು ಹೇಳಿಕೊಡುವ ಪ್ರಮೋಟರ್ ಆಗಿ ರಂಗಭೂಮಿಗೆ ಪ್ರವೇಶವನ್ನು ಮಾಡಿದ ಇವರು KV ಶಿವದಾಸ್ ರಚಿಸಿದ ಜಯರಾಮಗಟ್ಟಿ ನಿರ್ದೇಶನದ ಸೌಭಾಗ್ಯ ನಾಟಕದ ಮೂಲಕ ಮೊದಲ ಬಾರಿ ಮಾಣಿಪಾದದ ಮೂಲಕ ಮುಖಕ್ಕೆ ಬಣ್ಣ ಹಚ್ಚಿದರು. ನಂತರ ಬಂಗಾರದ ಕುರಲ್ ನಾಟಕದಲ್ಲಿ ಶ್ಯಾಮರಾಯನ ಪಾತ್ರ, ಅಮಸರ ಮಲ್ಪುಚಿ ನಾಟಕದ ಮೂಲಕ ಹಾಸ್ಯ ಪಾತ್ರಕ್ಕೂ ಸೈ ಎನಿಸಿ ಆಕಾಶ್ ಭವನ ಕಾವಲು ಕುಂಜತುಬೈಲಿ ಸಂಘ ಸಂಸ್ಥೆಗಳಲ್ಲಿ ಹಾಸ್ಯ ಹಾಗೂ ಖಳನಾಯಕನ ಪಾತ್ರದಲ್ಲಿ ನಿಂತಿದ್ದರು. ನಂತರ ಎನ್ನ ಮೈತ್ರಿ ನಾಟಕದಲ್ಲಿ ಮಂತ್ರವಾದಿಯ ಕಳಪಾತ್ರ ಮಾಡಿ ಜನಮನ್ನಣೆಯನ್ನು ಪಡೆದರು. ಅಭಿನಯದಲ್ಲಿ ಆಸಕ್ತಿ ಇದ್ದರೂ ಜೀವನೋಪಾಯದ ದಾರಿಯಲ್ಲಿ ಕಂಡುಕೊಳ್ಳುತ್ತಾ ನಟನೆಯನ್ನು ಬದಿಗೊತ್ತಿ ಉದ್ಯೋಗವನ್ನು ಮಾಡುತ್ತಾ ಅದೇ ಸಮಯದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. 18/7/2001ರಂದು ಸಂಗೀತ ಇವರನ್ನ ವಿವಾಹವಾದರು. ಕಂಡಕ್ಟರ್ ಕೆಲಸದಲ್ಲಿರುವಾಗಲೇ ನಟನೆಯ ಸೆಳೆತ ಇವರನ್ನು ಬಿಡಲಿಲ್ಲ. ಆಗ ಅವರ ಸಹೋದ್ಯೋಗಿ ಬಾಲಕೃಷ್ಣ ಶೆಟ್ಟಿ ಅವರ ಮುಖಾಂತರ ಪೊರ್ಲ್ ಆರ್ಟ್ಸ್ನ ಪೌರಾಣಿಕ ಹಾಗೂ ಚಾರಿತ್ರಿಕ ನಾಟಕಗಳಲ್ಲಿ ಅಭಿನಯಿಸಿದರು. ನಂತರ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ತಂಡದಲ್ಲಿ ನೆನೆಪುದಿಲೆ, ಅಮ್ಮ ಕಲಾವಿದರ ತಂಡದ ಮದಿಮೆದ ದುಮ್ರಾನಿ, ಜನನಿ ತಂಡದಲ್ಲಿ ಎನ್ನ ಚಿಕ್ಕಮ್ಮ ನಾಟಕದ ಮೂಲಕ ಖಳನಾಯಕನಾಗಿ ತಮ್ಮ ನಟನ ಚಾತುರ್ಯವನ್ನು ಪ್ರದರ್ಶಿಸಿದರು. ಇವರ ಕಲಾ ಕೌಶಲ್ಯಕ್ಕೆ ಕೈಬೀಸಿ ಕರೆದದ್ದು ಶ್ರೀಯುತ ಮಧುಬಂಗೇರ ಕಲರ್ಕಿಯವರ ತುಳುವೆರ ತುಡರ್ ಕಲಾ ತಂಡ ತಿರುತ್ತರು. ಈ ನಾಟಕ ತಂಡದಲ್ಲಿ 7 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಮಾಡಿ ಏರ ಉಲ್ಲೇರಿ ಇಲ್ಲಡ್, ಇನಿಯತ್ತಿಂದ ಎಲ್ಲೆ, ಮನಸ್ಸೇಟೇರ್ಪಡು, ಶಾಂತಿನಗರ ಸೆಕೆಂಡ್ ಕ್ಲಾಸ್, ಕೊಪ್ಪರಿಗೆ, ಅಕಡೆಕೇರಿ ನಾಟಕಗಳಲ್ಲಿ ವಿವಿಧ ಪಾತ್ರಗಳನ್ನು ಮಾಡಿ ಒಡನಾಡಿ ಕಲಾವಿದರಿಗೆ ಹಾಗೂ ಅಭಿಮಾನಿಗಳ ಪ್ರೀತಿ ಪಾತ್ರರಾಗಿದ್ದಾರೆ. ತದನಂತರ ಬೇರೆ ಬೇರೆ ನಾಟಕ ತಂಡಗಳಲ್ಲಿ ಅತಿಥಿ ಕಲಾವಿದರಾಗಿ ಅಭಿನಯಿಸಿದ್ದಾರೆ. ಇವರ ರಂಗಭೂಮಿಯ ಅನುಭವಕ್ಕೆ ಫಲವು ನೀಡುವಂತೆ ಸಿನಿಮಾ ರಂಗವು ಕೂಡ ಇವರನ್ನ ಕೈಬೀಸಿ ಕರೆಯಿತು. 2010ರ ಶ್ರೀಯುತ ವಿಜಯಕುಮಾರ್ ಕೊಡಿಯಲ್ಬಾಯಿ ಇವರ ಒರಿಯಾದ್ ಒರಿಯಾಸಲು ಚಿತ್ರದ ಮೂಲಕ ತುಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಇವರು ದಂಡ್, ಬಣ್ಣದ ಬದುಕು ಚಿತ್ರದಲ್ಲಿ ಅಭಿನಯಿಸಿ ಸಹಾಯಕ ನಿರ್ದೇಶಕನಾಗಿ ದುಡಿದ ಅನುಭವ ಕೂಡ ಇವರದ್ದು. ಇದಾದ ಬಳಿಕ ಕನ್ನಡದ ಕಾಂತಾರ ಚಲನಚಿತ್ರದಲ್ಲಿ ತಮ್ಮ ಮನೋಜ್ಞ ಅಭಿನಯವನ್ನು ನೀಡಿ ಜಗತ್ಖ್ಯಾತಿಯನ್ನು ಪಡೆದರು. ನಂತರ ಅದೇ ಹೊಂಬಳೆ ಫಿಲಮ್ಸ್ನ ಸಲಾರ್ ಸಿನಿಮಾದಲ್ಲಿ ಅಭಿನಯಿಸಿ ತೆಲುಗು ಚಿತ್ರರಂಗದಲ್ಲೂ ಸೈ ಎನಿಸಿಕೊಂಡರು. ಬಳಿಕ ಭಗೀರ ಸಿನಿಮಾದಲ್ಲಿ ಅಭಿನಯಿಸಿ ಹೊಂಬಳೆ ಫಿಲಮ್ಸ್ನ ಬ್ಯಾನರ್ ಅಡಿಯಲ್ಲಿ 3 ಸಿನಿಮಾಗಳನ್ನು ಅಭಿನಯಿಸಿ ಇನ್ನಷ್ಟೇ ಬಿಡುಗಡೆಯಾಗಲಿರುವ ಕಾಂತಾರ್ ಚಾಪ್ಟರ್ 1ರಲ್ಲಿ ಕೂಡ ಅಭಿನಯಿಸಿದರು.
ಸದ್ಯ ಚಿತ್ರರಂಗದಲ್ಲಿ ಬೇಡಿಕೆಯ ಕಲಾವಿದರಾಗಿರುವ ಇವರು PRK ಪ್ರೊಡಕ್ಷನ್ನ ಬ್ಯಾನರ್ ಅಡಿಯಲ್ಲಿ ಮಾರಿಗಳು ಎನ್ನುವ ವೆಬ್ ಸೀರೀಸ್ನಲ್ಲಿ ಅಭಿನಯ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಅನೀಶ್ ಪೂಜಾರಿ ಇವರ ನಿರ್ದೇಶನದ ದಸ್ಕತ್ ಸಿನಿಮಾದಲ್ಲಿ ಅಭಿನಯಿಸಿ ಜನಮನ ಗೆದ್ದಿದ್ದಾರೆ. ತಮ್ಮ ಸಾಂಸಾರಿಕ ಜೀವನದಲ್ಲಿ ಸುಖಿಯಾದ ಇವರು ಮಡದಿ ಸಂಗೀತ ಹಾಗೂ ಮಗಳು ಜಾನ್ವಿ ಜೊತೆ ಬೋಂದಲಿನಲ್ಲಿ ಸಂಸಾರವನ್ನು ಸಾಗಿಸುತ್ತಿದ್ದಾರೆ. ಇವರ ಕಲಾ ಜೀವನವನ್ನು ಇವರನ್ನ ಇನ್ನಷ್ಟು ಉತ್ತುಂಗಕ್ಕೆ ಏರಿಸಲಿ ಎಂದು ಆಶಿಸುತ್ತಾ ಗಣ್ಯರ ಸಮ್ಮುಖದಲ್ಲಿ ಕಲಾ ವಿಭೂಷಣ ಬಿರುದನ್ನು ನೀಡಿ ಗೌರವಿಸುತ್ತಿದ್ದೇವೆ. ಸಂಚಾಲಕರು ಹಾಗೂ ಸರ್ವ ಕಲಾವಿದರು ಕಲ್ಲಡ್ಕ. ಧನ್ಯವಾದಗಳು. ಅಂಚನೆ ತುಳು ಇಂಡಸ್ಟ್ರಿದ ಫಸ್ಟ್ ಮೇಜರ್ ಕ್ಯಾರೆಕ್ಟರ್ ಮಂದಿರ ದಸ್ಕತ್ ಐತ ಡೈರೆಕ್ಟರ್ ಅನೀಶ್ ಪೂಜಾರ್ಲ ಮುಂದೆ ನೆತ್ತಾದ ಖುಷಿ ಬುಕ್ಕೊಂಜಿಚ್ಚಿ ಇದಾಯ್ತು ಬಂದಾಗ ಮುಕ್ಕಳು ರಜ್ಜಂತಲ್ಲ ಒಟ್ಟಿಗೆ ಬೆಂತೆ ಬರ್ಪುನ ಒಂಜಿ ಧೈರ್ಯ ಅವ್ರು ಬೊಕ್ಕ ಸುರಕಾದ ರಂಗಭೂಮಿಗೆ ಬರೋದಂದ ಜಯರಾಮ್ ಗಟ್ಟಿ KV ಶಿವದಾಸ್ ಮುಕ್ಳಿಗೆ ಅಂತ ಮಸ್ತ್ ಥ್ಯಾಂಕ್ಸ್ ಬಂತ ಅಪ್ಪಗೆ ಜೋಕ್ಲಾಟಿಗೆ ಒಪ್ಪನಾಗ ಅಪ್ಪಲೆ ನನ್ನ ಎತ್ತದು ಪ್ರಾಂಟ್ ಪಲ್ಯರ ಪೂರ ಬಂತೇರು ಇಂಚಿನ ಪೂರ ಕೆಲಸ ಆಗೋದಿತ್ತು. ಐದು ಪಕ್ಕ ಒಂಜಾತ್ ತಂಡ ಗಂಗಾಧರ್ ಕೆರಳಿಯನ್ನ ಪೊರ್ಲಾಡ್ಸ್ಕೊಡ್ಲ ಬೊಕ್ಕ ನೆನಪದೀಲೆ ನಾಟಕ ಕೃಷ್ಣಜಿ ಮಂಜೇಶ್ವರ್ ಐದು ಪಕ್ಕ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಮಗ್ನ ತಂಡ ಐಟ್ ಮದ್ಮದ ದುಮ್ಮನಾನಿ ಮುಕ್ಲೆ ಮಾರ್ಕೆಟ್ಗಳನ್ನು ಥ್ಯಾಂಕ್ಸ್ ಬಂತ ಇನ್ನು ಯಾನಿತ್ತ ಇಂಚಿನ ಆಗಿರ್ತದಲ್ಲ ಮುಕ್ಕಲ್ನ ಬೆನಿಸಾಯ ಇತ್ತು ಎಂದು ಬಂತ. ಧನ್ಯವಾದ. Dear friends, it's a great honor for me to be honored by the Tudur Kala group when they celebrate the Tudur Samrama. Even though Tulu is not a scheduled language, it is very rich in tradition and culture, and I find that when this type of drama come through, they inherited the true culture of this Tulu language. I feel extremely proud. Moreover, getting an opportunity to work in the Tulu Nadu is also a great proud for me. Definitely next time I will try to speak in Tulu. Really, they were talking about my credentials. I felt very happy when I received the highest honor of the country, that is the Rashtrapati Award from Sri Ramnath Kovind. When I am sitting here, I am feeling the same proud that in a place where I am working, the people are also trying to recognize our service. I am so happy that they take such an activities. They are honoring the people, those who are doing dance, those who are credentially putting their service in this blood donation campaign, and also the cinemas and art. Your efforts definitely will bring changes and also will proclaim the real culture, the tradition of the Tulu language. Extremely thank you for calling me. I think I am not deserved for this one, but even then I feel great proud to be a part of this function. Thank you. ಥ್ಯಾಂಕ್ ಯು ಸರ್. ಒಂದು ಕಡೆ ಕಾರ್ಯಕ್ರಮದ ಸಂಜೆಯ ಚಾತಿಂಡಿ ಆಗಿರ್ಬೋದು ಅಥವಾ ರಾತ್ರಿ ಕಲಾವಿದರಿಗಾಗಿರುವಂಥ ಭೋಜನದ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲವನ್ನ ಕೂಡ ಉಚಿತವಾಗಿ ಒದಗಿಸಿ
ತುಕಸ್ ಅವರು ವೇದಿಕೆಗೆ ಆಗಮಿಸಿಕೊಳ್ಬೇಕು. ನಮ್ಮ ತುಡಾರ ಸಂಸ್ಥೆಯ ಯಾವುದೇ ಕಾರ್ಯಕ್ರಮಗಳು ಇರಲಿ, ಅಲ್ಲಿ ಅವ್ರದ್ದೊಂದು ಪಾಲು ಎಲ್ಲ ಅತಿಥಿಗಳಿಗೆ ಬಂಧುಗಳೇ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಹಂತಕ್ಕೆ ನಾವು ಬಂದಿದ್ದೇವೆ. ಆ ಬಳಿಕ ಈ ವರ್ಷದ ನಮ್ಮ ಸೂಪರ್ ಹಿಟ್ ನಾಟಕ ಗಾಳಿಪಟ ಮೇಲೆ ಕಟೀಲು ದುರ್ಗಾಪರಮೇಶ್ವರ ಅಮ್ಮನವರಿಗೆ ವಂದಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಮುಂದೆ ಇರುವಂತಹ ಎಲ್ಲ ಕಲಾಭಿಮಾನಿಗಳೇ, ತುಡರ ಸಂಭ್ರಮ ನಮ್ಮ ಮಧು ಬಂಗೇರ ನಮ್ಮದೇ ಹುಡುಗ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ಅವರು ನಮ್ಮ ಶಾಪಲ್ಲಿ ಮೊದಲು ಇದ್ರು. ಕೆಲವೊಮ್ಮೆ ನಾನು ಯಾವಾಗಲೂ ಹೇಳ್ತೇನೆ, ಯಾವಾಗಲೂ ಕರೀತಾ ಇದ್ದಾರೆ, ಆದ್ರೆ ಅದೇ ನೆನಪಾಗ್ತದೆ. ಅವರು ಆಗ ಟೆಕ್ನಿಷಿಯನ್ ಆಗಿದ್ರು, ಎಲೆಕ್ಟ್ರಾನಿಕ್ಸ್ ಮಾಡ್ತಾ ಇದ್ರು. ಆದ್ರೆ ಅವರಲ್ಲಿ ಆ ಕಲೆ ಎಲ್ಲಿ ಇತ್ತು ಅಂತೇಳಿ ಆಗ ನಾವು ರಾತ್ರಿ ಆಗಲೂ ಸಹ ಎನಿಸಿರ್ಲಿಲ್ಲ. ಅವರೊಬ್ಬರು ಎಷ್ಟು ಬರೀತಾರೆ ಅಂತ ಹೇಳುವಂತ ಒಂದು ಕಲ್ಪನೆ ಕೂಡ ಇರಲಿಲ್ಲ. ನನಗೆ ಆಶ್ಚರ್ಯ ಆದದ್ದೇ ಅಂತ ಹೇಳಿದ್ರೆ, ಅವರ ನಾಟಕದ ಒಂದು ದಿನ ನನ್ನನ್ನು ಕರೆದಿದ್ರು. ನಾನೆನ್ಸಿದೆ ಇವ್ರು ಹೇಗೆ ನಾಟಕಕ್ಕೆ ಹೇಗೆ ಬಂದ್ರು ಅಂತೇಳಿ. ಆಗ ಅಂದ್ರೆ ಯಾರು ಕೂಡ ಸಾಧನೆಯನ್ನ ಮಾಡಿದ್ರೆ ಅನಂತರ ಅವರಲ್ಲಿರುವ ಸೂಕ್ತ ಪ್ರತಿಭೆ ಅದನ್ನ ಕೆಲವೊಮ್ಮೆ ಮಕ್ಕಳು ಇರುವಾಗಲೇ ಗೊತ್ತಾಗ್ತದೆ. ಆದ್ರೆ ಇವರಿಗೆ ಸುಮಾರು 20 ವರ್ಷದ ನಂತರ ನನ್ನ ಪ್ರಕಾರ ಗೊತ್ತಾಗಿರ್ಬೇಕು. ಅಲ್ಲಿವರೆಗೆ ಅವ್ರು ಇರಲಿಲ್ಲ ನನ್ನ ಇದರಲ್ಲಿ ಗೊತ್ತಿದ್ದ ಪ್ರಕಾರ. ಆದ್ರೆ ಒಂಥರ ಖುಷಿ ಆಯ್ತು. ಯಾಕೆ ಹೇಳಿದ್ರೆ ಈ ಒಂದು ಜೀವನದಲ್ಲಿ ಏನು ಬೇಕೋ ಅದನ್ನ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇದ್ದುಕೊಂಡು ಅವ್ರು ಮಾಡಿಕೊಂಡು ಇದ್ದುಕೊಂಡೆ ಅವರು ಅದಕ್ಕಿಂತ ದೊಡ್ಡ ಪ್ರಸಿದ್ಧಿಯನ್ನ ಪಡೆದದ್ದು ಈ ನಾಟಕ ರಂಗದಿಂದ. ಇದು ಬಹಳ ವಿಶೇಷ. ಯಾಕಂದ್ರೆ ಕೆಲವರು ಹವ್ಯಾಸ ಆಗಿರ್ತಾರೆ. ಈಗ ನನ್ನ ಪ್ರಕಾರ ಅವರಿಗೆ ನಾಟಕವೇ ಅವರ ಜೀವನದ ಹೆಚ್ಚು ಅಂಶವನ್ನು ಅವರು ಕೊಟ್ಟಿದ್ದಾರೆ ಅಂತ ಹೇಳುವುದಕ್ಕೆ ಅವರ 100 ಪ್ರಯೋಗಗಳೇ ಸಾಕ್ಷಿ. ಆಮೇಲೆ ಅವರಿಗೆ ಅಷ್ಟು ಪ್ರೀತಿಯನ್ನು ಕೊಟ್ಟದ್ದು ಈ ನಾಟಕವೇ. ಯಾಕೆ ಹೇಳಿದ್ರೆ ಅವರ ಸ್ವಭಾವವೇ ಹಾಗೆ ಇದೆ. ಎಲ್ಲರೊಟ್ಟಿಗೂ ಒಂದು ಸಾಮಾನ್ಯವಾಗಿ ಬೆರೀತಾ ಎಲ್ಲರೊಟ್ಟಿಗೂ ಇದ್ದುಕೊಂಡು ಈ ಗ್ರೌಂಡ್ ವರ್ಕ್ ಮಾಡೋದು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಕಲಾವಿದರೊಟ್ಟಿಗೆ ತಾನು ಕಲಾವಿದರಾಗಿ ಇರುವುದು, ಅದು ನಮ್ಮ ವಿಜಯಣ್ಣ ಅವರಿಂದ ಕಲಿಬೇಕು. ಯಾಕೆ ಹೇಳಿದ್ರೆ ಅಂತ ಒಂದು ಮೇರು ನಟ, ಅನಂತರ 700-800 ಪ್ರಯೋಗ ಶಿವದೂತಗಳಿಗೆ ಅದನ್ನ ಮಲ್ತಿನಂಚಿನ ನಮ್ಮ ವಿಜಯಣ್ಣರು 5 ಮುರಳಿದಂತೆ ನಮ್ಮ ಶಿವಾಜಿ ನಾಟಕ ಇತ್ತೇನೆ 57 ಕಡತದ ಆಂಡು ಅಂಚಿನ ನಮ್ಮೊಟ್ಟ ಕೌದೇರು ಈ ರೀತಿಯಲ್ಲಿ ಈ ಒಂದು ಮಲ್ಲ ಕಲಾವಿದ ಈ ಕಲಾವಿದರಿಗೆ ಒಂದು ಗೌರವ ಕೊರ್ಪಿನಿ ಅದ್ಬಿಟ್ಟು ಸೇರ್ನು ಒಟ್ಟು ಮಲ್ಪಂಚಿನ ಒಂದು ವಿಶೇಷ ತಿಕ್ಕುಜವು ಅವೇ ಒಂದು ಕೋರ್ಲು ಅಂಚಿನ ತುಳುನಾಡು ಮಾತ್ರ ಇದು ತಿಕ್ಕೊಂಡು ಅಂಚನೆ ಆ ದಸ್ಕತ್ ಎಂಟಿ ಅನ್ನಗೆಲ್ಲ ಬಾರಿ ಖುಷಿ ಆಂಡು ಬಾರಿ ಒಂದು ಪ್ರಮೋಟ್ ಬರ್ತದೆ ಇತ್ತೇನೆ ಅದು ಬಿಟ್ಟಂಡಲ ಒಂದು ಸೌಮ್ಯ ಸ್ವಭಾವ ಮಾತಾಡೊಟ್ಟಿಗೆ ಉಪ್ಪೋಡು ಬಂಟಿನ ನಿರ್ಧಾರನ ಎಂಟ್ರಿ ಆಂಡು 5 ಪಕ್ಕ ನಮ್ಮ ಇಕ್ಲ ಗೊತ್ತಿದೆ ರಾಷ್ಟ್ರ ಪ್ರಶಸ್ತಿ ಬರ್ತೀನಂಚಿನ ರಾಷ್ಟ್ರಪತಿ ಅಂತ ನಮ್ಮ ಪ್ರಶಸ್ತಿ ಬರ್ತೀನ ನಮ್ಮ ನೆನ್ನೊಟ್ಟಿಗೆ ಬಹಳ ಖುಷಿ ಆಗ್ಬಿಡುದು. ದಯಪಂಡ ಗೊತ್ತಾಗುದು ಆಂಡ ಇನ್ನೇನು ಪೂರ ಇನ್ನೇನು ಇಂಗ್ಲಿಗೆ ತೋಲಿ ಕೊಡ್ತೀನಿ ಮಧು ಬಂಗೇರ ದಯಪಂಡ ಅರ್ಥ ಈ ಒಂದು ವೇದಿಕೆ ಇತ್ತಿದ್ದಿಂದ ನಂಗೆ ಸುಮಾರು ವಿಷಯ ಗೊತ್ತಾಗ್ಬಿಡಿ. ನಮ್ಮ ಪೋರನೊಟ್ಟಿಗೆ ಒಪ್ಪುವ ಆಂಡ ಎಂಚಿನ ನಂಗೆ ಗೊತ್ತೊಪ್ಪುದು ಅಂಜಾದ
ತುಡರ ಕಲಾವಿದರನ್ನ ಈ ತುಡರ ಸಂಭ್ರಮ 13ನೇ ವರ್ಷ ಇನ್ನೆಟ್ ಇಚ್ಚಿನ ನಮ್ಗೆ ಪುರ ಅವು ಪರಿಚಯ ಆಗ ಅಂಚ ನಮ್ಮ ತುಳುನಾಡಿಗ ಇತ್ತೆ ಮಲ್ಲ ಒಂಜಿ ಸಿನಿಮಾ ರಂಗೋಡು ಒಂಜಿ ಪುದರ್ ಬರೋಡು ಪಂಡಾಗ ಐತ ಬೇಸ್ ನಾಟಕ ರಂಗ ಪಂಡ್ರೆಂದು ಈಗ ಬಹಳ ಖುಷಿ ಆಗ್ತದೆ ಯಾಕಂಡ ಆ ನೂರು ಏತೋ ಕಲಾವಿದರನ್ನ ಮೂಲು ಐದು ವೇದಿಕೆ ಒಳಪಾದ ಅಕ್ಕಗೆ ಮೂಲು ವೇದಿಕೆ ನಾಟಕ ಸ್ವಲ್ಪ ಪಕ್ಕ ಹಾಕಲು ನಮ್ಮ ತುಳು ರಂಗದ ತುಳು ನಾಟಕ ರಂಗ ಹಿಡಿದು ಸಿನಿಮಾ ರಂಗಕ್ಕೆ ಬರ್ಕೊಡು ಅಂಚಾದ ಇತ್ತೆ ಜಗತ್ತಿಗೆ ನಮ್ಮ ಮೂಲ ಬಿಟ್ಟೆ ಬಾಂಬೆ ಬಿಟ್ಟೆ ಬೇರೆ ದುಬೈ ಪೂರ ಕೊಡಿಲ್ಲ ತುಳು ನಾಟಕಕ್ಕೂ ತುಳು ನಮ್ಮ ಸಿನಿಮಾಗೂ ಪುನರ್ ಬರದ ಕಾರಣ ಈ ಕಲಾವಿದರೇ ಪಂಡ್ರೆ ಏನು ಭಾರಿ ಖುಷಿ ಪಡ್ತೆ ಅಂಚ ಇಡೀ ಪ್ರಪಂಚನೇ ಇಂದು ತುಳುನಾಡು ಆಯ್ತಾ ತುಳುತ್ತಾ ಒಂಜಿ ಆ ಪೂರ್ವ ಮುಲ್ತ ದೈವಾರಾಧನೆ ಮುಲ್ತ ದೇವರನ್ನ ಮುಲ್ತ ಮಣ್ಣದ ಒಂಜಿ ಸತ್ವ ಇನ್ನೇನು ಪೂರ ನಮ್ಮ ಜಗತ್ತಿಗೆ ಬಂದು ಕೊಟ್ಟಿರೋದು ಇಂಚಿನ ಕಲಾವಿದರು ಇಂಚ ನಾಟಕ ಬರೆದಿತ್ತಿನಕಲು ಅಂಚ ಅದು ಇಂಚಿನ ಒಂದು ಎಟ್ಟೆ ಸಂಭ್ರಮ 13ನೇ ವರ್ಷೋಡೆ ಈತ ಪ್ರತಿ ವರ್ಷೋಡೆ ನಾನು ಭಾಗವಹಿಸೋದಿಲ್ಲ ಕೆಲವೊಂದೆಟ್ಟು ದೂರ ಪ್ರತಿ ವರ್ಷ ಹೆಚ್ಚಿನ ಕಲಾವಿದರ ಗೌರವ ಪಡೆಯೋದಿಲ್ಲ ಹೆಚ್ಚಿನ ಕಲಾವಿದರ ಮೂಲಕ ಗುರುತಿಸೋದಿಲ್ಲ ಪಕ್ಕ ಬೇತೆ ಬೇತೆ ನಮ್ಮ ಐತೆ ಏಳು ಸಂಘದೊಟ್ಟಿಗೂ ನಮ್ಮೊಟ್ಟು ಉಲ್ಲರ ಅಕ್ಕಲ್ಲಿ ಪೂರ ಗುರುತಿಸಾವೇರು ಅಂಚ ಮಂಗಲಮುಖಿಗಳೆಲ್ಲ ನಮ್ಮ ಒಂದು ಅಕುಲೆಗಳ ಗೌರವ ಕೊಡ್ತೀರಿ ಇದು ಬಹಳ ವಿಶೇಷ ದಯಪಂಡ ಅಕುಲ ನಮ್ಮ ಉಲ್ಲೇಖ ಪಂಡ್ರೆ ಒಂದು ಗೌರವ ಕೊಡ್ತೀನ ನಮ್ಮ ಮಧು ಬಂಗೇರ ಮಲ್ಲ ವಿಷಯ ಅಂಚ ಈ ಮಾತೆಲ್ಲ ಈ ಒಂಜಿ ಕಾರ್ಯಕ್ರಮಗಳು ಬೊಕ್ಕ ಈ ನಾಟಕದ ಈ ಒಂದು ವಿಷಯಗಳು ಈ ಒಂದು ಗಾಳಿಪಟ ಇಂತ ಪೂರ ನಮ್ಮ ಕಾಸೋದಿಲ್ಲ ಇಲ್ಲಿ ಹೊಸ ಇಂತೆ 13ನೇ ಪ್ರಯೋಗ ಆಯ್ತು ಅವು ಆಯ್ನಾತು ಬೇಗ ನೂತು ಪ್ರಯೋಗ ಅವಡು ಮಾತೆಲ್ಲ ವಿಜೃಂಭಣೆ ಅವಡು ಐದು ಬೊಕ್ಕ ನಮ್ಮೊಟ್ಟಿಗೆ ಇತ್ತಿನ ಈ ಕಲಾವಿದರು ನನಲ ನಮ್ಮ ಮಧು ಮಂಗೇರ ನನಲ ಮಲ್ಲ ನಟನೆ ಆಯ್ತು ದಯಪಂಡ ಆಂಡಲ ನಮ್ಮೊಟ್ಟಿಗೆ ಉಪ್ಪಾಡು ನಮ್ಮೊಟ್ಟಿಗೆ ಇಂತನೇ ಉಪ್ಪಾಡು ಬಂದು ಯಾರೊಂದು ಆಯ್ತ ಮತ್ತೊಂದು ಇಂತನೇ ಕಾರ್ಯಕ್ರಮ ಭಾಗವಹಿಸಿನ ಒಂದು ಅವಕಾಶ ಮತ್ತಿಕೊರ್ನಕ್ಕೆ ಮಾತೆರೆಗಳ ಯಾನು ಒಂದೇ ಸರ್ ಎನ್ನರಾಡು ಪಾತ್ರ ಮುಗಿಪೋಯ್ ಜೈ ಹಿಂದ್ ಜೈ ಕರ್ನಾಟಕ. ತುಳು ಕನ್ನಡ ಸಿನಿಮಾ ರಂಗದ ಮತ್ತು ರಂಗಭೂಮಿಯ ಪ್ರಬುದ್ಧ ನಿರ್ದೇಶಕರಾಗಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ಕೋಡಿಯಲ್ಲಿ ಎಲ್ಲದೇ ಪರವಾಗಿ ನಾವು ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂತಹ ಅಗರಿ ಎಂಟರ್ಪ್ರೈಸಸ್ ಮಂಗಳೂರಿನ ಮಾಲಕರಾಗಿರುವಂತಹ ಶ್ರೀಯುತ ಅಗರಿ ರಾಘವೇಂದ್ರ ಸಂಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು ಸರ್. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಪಡೆದಿರುವಂತಹ ಪಿ ರಾಜೇಶ್ ಪ್ರಾಂಶುಪಾಲರು PM ಜವಾಹರ್ ನವೋದಯ ವಿದ್ಯಾಲಯ ದಕ್ಷಿಣ ಕನ್ನಡ ಮಂಗಳೂರು ಸರ್ ತಮಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅನೀಶ್ ಪೂಜಾರಿ ಚಲನಚಿತ್ರ ನಿರ್ದೇಶಕರು ದಸ್ಕತ್ ಸಿನಿಮಾ ತಮಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಶಿರಡಿ ಸಾಯಿಬಾಬಾ ಮಂದಿರ ಊರುವ ಚಿಲಿಮೆ ಮಂಗಳೂರಿನ ಮುಕ್ತಸ್ಥರಾಗಿರುವಂತಹ ಶ್ರೀಮತಿ ಲಾವಣ್ಯ ವಿಶ್ವಾಸದಾಸ್ ಮೇಡಮ್ ತಮಗೂ ಕೂಡ ಕೃತಜ್ಞತೆಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಂಡಿರುವಂತಹ ಸತೀಶ್ ತಿವಾಡಿಗ ಮುಂಕೂರು ಸರ್ ತಮಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೋರಿಕೆಯನ್ನು ಮನ್ನಿಸಿ ಆಗಮಿಸಿಕೊಂಡು ಪ್ರಶಸ್ತಿ ಮತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ನವೀನ್ ಪೋಂದೇಲ್, ಸಂಜನಾ ಚಲವಾದಿ, ನಟೇಶ್ ಭಟ್ ವಿಟ್ಲ, ಮಹೇಶ್ ಚಂದ್ರ ಸಾಲೆ ಪುತ್ತೂರು, GS ಗುರುಪುರ ಮತ್ತು ಚೇತನ್ ಪೂಜಾರಿ ವಿಟ್ಲ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೋರಿಕೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಯಶಸ್ಸುಗೊಳಿಸಿದಂತಹ ತಮ್ಮೆಲ್ಲ ವಿವಿಧ ಕಲಾ ತಂಡಗಳ ಸದಸ್ಯರುಗಳಿಗೆ, ನಮ್ಮ ಆತ್ಮೀಯರುಗಳಿಗೆ, ಸಂಘಟನೆಯ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಬೆಳಗಿನ ರಕ್ತದಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ಬೆಳ್ಳಂದು ಜಿಲ್ಲಾಸ್ಪತ್ರೆಯ ರಕ್ತ ನಿಧಿ ಬ್ಯಾಂಕ್ನವರಿಗೂ ಕೂಡ ಹಾಗೂ ಆಗಮಿಸಿದಂತ ಸರ್ವರಿಗೂ ಕೂಡ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳುತ್ತಾ ತುಡರ ಸಂಭ್ರಮ 2025ರ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ತುಡರ್ ಕಲಾ ತಂಡದ ಪ್ರಬುದ್ಧ ಈ ವರ್ಷದ ನಾಟಕ ಅಪಾರ ಜನ ಮೆಚ್ಚುಗೆಯನ್ನು ಪಡ್ಕೊಂಡಿರುವಂತಹ ವಿಜಯ್ ಕುಮಾರ್ ಕೋಡಿಯಲ್ ನಿರ್ದೇಶನದ ಮಧು ಬಂಗೇರ ಕಲ್ಲಡ್ಕ ಇವರ ರಚನೆಯ ಗಾಳಿಪಟ ನಾಟಕ ನಡೆಯಲಿಕ್ಕಿದೆ. ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆಗೆ ಇರಲಿ ಅಂತ ಆಶಿಸಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.